poli 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 poya ಹೊಸಕುರಲೆ 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 ಹೊಸಕುರಲೆ. ಮಾತಾ ವೀಕ್ಷಕ ಬಾಂಧವರಿಗೆ, ಜಾಹೀರಾತುದಾರರಿಗೆ, ಅಂಚನೆ CCN ಕೇಬಲ್ ಜಾಲದ ಆಪರೇಟರ್ ಬಂಧುಗಳಿಗೆ ದೀಪಾವಳಿ ಪರ್ವದ ಶುಭಾಶಯನ್ನು ತೆರಿಪವೊಂದು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಜಿಲಿನ ಸುಳ್ಮಂತಂದುಳ ಸುದ್ದಿಗೊಂಜಿಲಿಗೆ ಸ್ವಾಗತ. ದೀಪಾವಳಿ ಪರ್ವ ಬಂಡ ಪರ್ಬಳದ ರಾಜೆ ದೀಪಾವಳಿ ನಾಡೋರ್ಮೆ ಐತಾರಡ್ದು ಆಚರಣೆ ಉಂಡು. ದೀಪಾವಳಿ ಪಂಡ ತುಡರ್ ಪರ್ವ, ಬೊಲ್ಪುದ ಪರ್ವ, ಪಟಾಕಿಲದ ಸಂಭ್ರಮದ ಆಚರಣೆ ಆಪನ ಪರ್ವ. ದೀಪಾವಳಿ ಪರ್ಬನು ಪರ್ಬಲದ ರಾಜೆ ಪಂಡದೆಲೆ ಪೋಯರು ಸಾಲು ಸಾಲು ದೀಪಲೆನ್ ಬೆಳಗಾವನ ಗೂಡು ದೀಪಲೆನ ಅಲಂಕರಿಸಾವನ ಪರ್ಬ. ಅಂಚನೆ ದೀಪಾವಳಿ ಪಂಡ ನೆಂಪುಗು ಬರ್ಪುನಿ ಪಟಾಕಿಲದ ಬರ್ಸ ಆಂಡ ಈ ಸರ್ತಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯದ ತಡೆಗೆ ಬೋಡಾದ ಮಾತಾ ರೀತಿದ ಪಟಾಕಿಲಿನ ಪುಡಪುಲಕ ಇಜ್ಜಿ ಹಸಿರು ಪಟಾಕಿಗೆ ಮಾತ್ರ ಅವಕಾಶ ಇಲ್ಲದ ಎದುರು ಸಾಲು ಸಾಲು ತಿಬಿಲ ದೀಪ ಬೆಳಗಾದ ಗೂಡು ದೀಪ ನೇಲಾದ ಇಲ್ಲನು ಅಲಂಕರಿಸಾವನೆನ್ ತೂಪಿನವೇ ಪೊರ್ಲು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ. ನಮ್ಮ ತುಳುನಾಡಿನ ಆಲಿನ ಬಲಿ ಚಕ್ರವರ್ತಿ ತನ್ನ ನಾಡುನ್ ತುಯ್ಯರೆ ತನ್ನ ಪ್ರಜೆಕ್ಲಿನ್ ತುಯ್ಯರೆ ಊರುಗು ಬನ್ನಗ ಬಲಿ ಚಕ್ರವರ್ತಿಯನ್ನು ಎತ್ಕೊನ್ನ ಸಂಭ್ರಮ. ಅಂಚನೆ ವನವಾಸನ ಮುಗಿದದು ಪ್ರಭು ಶ್ರೀ ರಾಮಚಂದ್ರ ಊರುಗು ಬನ್ನಗ ಸಾಲು ಸಾಲು ತುಡರ್ ಬೆಳಗಾದ ಎತ್ಕೊಂಡಿರ್ ಪನ್ಪಿ ಹಿನ್ನೆಲೆ ಇಂಚ ದೀಪಾವಳಿಗೂ ದಿಂಜ ಮಹತ್ವ ಉಂಡು. ನರಕ ಚತುರ್ದಶಿ, ಬಲಿಪಾಡ್ಯ, ಲಕ್ಷ್ಮೀ ಪೂಜೆ, ಗೋಪೂಜೆ, ಸಹೋದರ ಸಹೋದರಿಯರ್ನ ಪೂಜೆ ಇಂದು ಪೂರ ದೀಪಾವಳಿ ಪರ್ವದ ವಿಶೇಷತೆ. ದೀಪಾವಳಿ ಪರ್ವ ದೀಪಾವಳಿ ಮಾತೆರೆಗ್ಲ ಎಡಪುನು ಕಂತು ಕೊರಡು ಮಾತೆರ್ನಲ ಮನಸ್ಸು ಬೆಳಗಡು ಇಲ್ಲು ಬೆಳಗಡು ಪಂಡದು ಮಾತೆರೆಗ್ಲ ದೀಪಾವಳಿ ಪರ್ವದ ಶುಭಾಶಯ. ಸುದ್ದಿಗೊಂಜಲಿಗೆ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ದೀಪಾವಳಿ ಪರ್ವದ ಅಂಗವಾದ ಗೋಪೂಜಾ ಸಂಪ್ರದಾಯನು ಐತಾರ ಕಾಂಡೆ ಆಚರಿಸಾಯರು. ತುಳುನಾಡದ ತುಡರ್ ಪರ್ವ ದೀಪಾವಳಿದ ಸುರುತ ದಿನ ನರಕ ಚತುರ್ದಶಿದ ದಿನ ಗೋಪಾಲಕೆಯಾದ ಗೋವರ್ಧನಗಿರಿನು ಕಿನ್ನಿ ಬಿರೆಲ್ಡು ದೆರ್ತದು ತನ್ನ ಅಮಾನುಷ ಶಕ್ತಿನ್ ತೋಜಾಯ್ನ ಗೋಪಾಲಕೃಷ್ಣ ದೇವೇರ್ನ ತದ ತಲಟ್ ಕುಂಬಳ ಶ್ರೀ ಬಾಲಕೃಷ್ಣ ಮಂದಿರಡು ಗೋಪೂಜಾ ಸಂಪ್ರದಾಯನು ಐತಾರ ಕಾಂಡೆ ಆಚರಿಸಾಯರು. ಪೆತ್ತಲೆಗು ಗೋಗ್ರಾಸ ಪಂಡ ಪಜೀರ್ ಪಾರ್ದು ಪೂಜೆ ನಡಪಾಯರು. ಮಂದಿರದ ಅರ್ಚಕರು ಮಹಾಬಲ್ ಬಂಗೇರ ಪೂಜಾ ವಿಧಿಕ್ಲೆ ನಡಪಾಯರು.
ಮಂದಿರದ ಸ್ಥಾಪಕ ಅಧ್ಯಕ್ಷರು ಸತೀಶ್ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರ ನಡಪಾಯಿನ ಗೋಪೂಜದ ಮಹತ್ವ ತೆರಿಪಾದ ಮಾತೆರೆಗ್ಲ ದೀಪಾವಳಿ ಪರ್ಬದ ಎಡಪುನ್ ಬೈಕೇರು ಇನಿ ದೀಪಾವಳಿದ ಸಂದರ್ಭಡ್ ಗೋಗು ಪೂಜೆ ಮಲ್ಪನ ಮುಖಾಂತರ ನಮ್ಮ ಧರ್ಮ ಸಂಸ್ಕೃತಿಗೆ ಹೆಂಚಿನ ಬೆಲೆ ಕೊರಡ ಆ ರೀತಿಯ ಕೆಲಸ ಕಾರ್ಯ ಮಲ್ತೊಂದಿಲ್ಲ ಅಂಚನೆ ಎಲ್ಲಂಜಿ ಸಾಮಾಜಿಕವಾದ ಎಲ್ಲಂಜಿ 20 ತಾರೀಕಿಗೆ ನವಂಬರ್ 20 ತಾರೀಕು ಬಯ್ಯ ಗಾಜರ ಗಂಟೆಗೆ ಸರಿಯಾದ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಕ್ಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂಚನೆ ಈ ನಮ್ಮ ಮುರಣಿ ದಸರಾ ಗಾಯನಂಚಿನ ಪಿಲಿನಲಿಕೆದ ಆ ಸಂದರ್ಭಡ್ ನಮ್ಮ ಸೋಮೇಶ್ವರ ಪಕ್ಕ ಕುಂಪಲ ಬಾಗಡ್ ಭಾಗವಹಿಸಿನ ಪಿಲಿ ತಂಡಲಿ ಪ್ರಶಸ್ತಿ ದೇತವನ್ನ ಸಂದರ್ಭಡ್ ಆಗ್ಲಿಗೆ ಗೌರವ ಸಲ್ಲಿಸವನಂಚಿನ ಅಭಿನಂದನಾ ಕಾರ್ಯಕ್ರಮವನ್ನು ನಡಪವನಂಚಿನ ಕೆಲಸಲೇನು ಬಾಲಕೃಷ್ಣ ಮಂದಿರದ ಮುಖಾಂತರ 20 ತಾರೀಕಿಗೆ ನಡಪಾಯಿರಲ್ಲ ಬಯ್ಯ ಗಾಜರ ಗಂಟೆಗೆ ಸರಿಯಾದ ಈ ಕಾರ್ಯಕ್ರಮ ಪ್ರಾರಂಭ ಆಪನು ಆಜರ ಗಂಟೆಗೆ ಪೂಜ್ಯ ಕಟೀಲ್ದ ವೇದಮೂರ್ತಿ ಅನಂತ ಹಸರಣ್ಣರನ್ನು ಹೃತ್ಪೂರ್ವಕವಾದ ಸ್ವಾಗತ ಪೂರ್ಣಕುಂಭ ಸ್ವಾಗತ ಮಲ್ಪನ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಆಪನು ಈ ಕಾರ್ಯಕ್ರಮದ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಬೊಕ್ಕ ಹಿಂದುಳಿದ ವರ್ಗದ ಮಾಜಿ ಸಚಿವರಾಯನಂಚಿನ ವಿಧಾನ ಪರಿಷತ್ ಸದಸ್ಯರ ಕೋಟ ಶ್ರೀನಿವಾಸ್ ಪೂಜಾರ್ಲು ಅಂಚನೆ ಇಡೀ ನಮ್ಮ ದಕ್ಷಿಣ ಭಾರತದ ಖ್ಯಾತ ಅಂಕಣಕಾರ ಮನೋಹರ್ ಪ್ರಸಾದ್ ಬೇರೆ ಈ ಒಂದು ಕಾರ್ಯಕ್ರಮದ ಭಾಗವಹಿಸೋರ್ಲೇನೆ ಅಂಚನೆ ಪ್ರೆಸ್ ಕ್ಲಬ್ದ ಅಧ್ಯಕ್ಷರಾಯನಂಚಿನ ಹರೀಶ್ ರೈ ಬೇರೆಲ್ಲ ಈ ಒಂದು ಕಾರ್ಯಕ್ರಮದ ಭಾಗವಹಿಸೋರ್ಲೇರಿ ಈ ಕಾರ್ಯಕ್ರಮದ ಮಾತು ಸಂಘ ಸಂಸ್ಥೆದಕ್ಕಲ್ಲ ಮತ್ತು ಬೊಕ್ಕ ಊರದ ಜನಕ್ಕಲ್ಲ ಮಾತೆಲ್ಲ ಈ ಕಾರ್ಯಕ್ರಮದ ಭಾಗವಹಿಸೋ ಮುಖಾಂತರ ಈ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಮಾತೆಲ್ಲ ಸಹಕಾರ ಕೊರ್ಲೆಂದು ಈ ಸಂದರ್ಭದ ವಿನಂತಿ ಮಲ್ತೊಂದು ಮಾತೆರೆಗಳ ದೀಪಾವಳಿ ಪರ್ವ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಪ್ರಹ್ಲಾದ್ ಇಂದಾಜೆ ದೀಪಾವಳಿ ಪರ್ಬ ಬೊಕ್ಕ ಗೋಪೂಜಾ ಆಚರಣೆದ ಪೊಲಬು ಕೊರ್ದು ಮಾತೆರೆಗ್ಲ ಶುಭಾಶಯ ತೆರಿಪಾಯಿರು. ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ದೀಪಾವಳಿಯ ಪ್ರಯುಕ್ತ ಬಾಲಕೃಷ್ಣ ಮಂದಿರದಲ್ಲಿ ಗೋಪೂಜೆ ನಡೆದಿದೆ. ಗೋವು ಅಂತ ಹೇಳುವಾಗ ಗೋವುಗಳನ್ನು ರಕ್ಷಿಸಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನ ಗಿರಿಯನ್ನು ಆ ಪುರಾಣ ಕಾಲದಲ್ಲಿ ಭಾಗವತ ಕಾಲದಲ್ಲಿ ಗೋವುಗಳನ್ನು ರಕ್ಷಿಸಿದ ವರ್ಣನೆ ನಮಗೆ ಗೊತ್ತಿದೆ. ಆದರೆ ಗೋವು ಅಂತ ಹೇಳುವಾಗ ಗೋವಿನೊಟ್ಟಿಗೆ ಇನ್ನೊಂದು ಅದೇ ರೀತಿಯ ಉಪಯೋಗಿಯ ಒಂದು ವಸ್ತುವನ್ನು ನಾವು ನೆನಪು ಮಾಡಬೇಕಾಗ್ತದೆ. ಕಲ್ಪವೃಕ್ಷ ಕಾಮಧೇನು ಇದು ಎರಡು ಒಟ್ಟಿಗೆ ಇದ್ದರೆ ಮಾತ್ರ ಅದಕ್ಕೆ ಸಂಪೂರ್ಣ ಅರ್ಥ ಬರುವುದು. ಒಂದು ಮನೆಯಲ್ಲಿ ಒಂದು ಕಲ್ಪವೃಕ್ಷ ಒಂದು ಕಾಮಧೇನು ಇದು ಎರಡು ನಮಗೆ ಒಟ್ಟಿಗಿದ್ದರೆ ಮಾತ್ರ ಸಂಪದ್ಭರಿತವಾದ ಒಂದು ಮನೆಯಾಗುತ್ತದೆ ಅಂತೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿಯಲ್ಲಿ ಇದು ಎರಡರ ಸೃಷ್ಟಿಯು ಸಮುದ್ರ ಮಟ್ಟದ ಸಮಯದಲ್ಲಿ ಹಲವಾರು ವಸ್ತುಗಳು ಬರುವಾಗ ಅದರಲ್ಲಿ ಅತ್ಯಮೂಲ್ಯವಾಗಿ ವಸ್ತುಗಳು ಬಂದದ್ದು ಕಲ್ಪವೃಕ್ಷ ಕಾಮಧೇನು. ಜಗತ್ತಿಗೆ ಆಸರೆ ನೀಡುವ ಈ ಗೋವಿನ ಹಬ್ಬದ ದಿವಸ ನಾವು ಬಾಲಕೃಷ್ಣ ಮಂದಿರದಲ್ಲಿ ಬಹಳ ಸಂಭ್ರಮದಿಂದ ಈ ಗೋಪೂಜೆ ಆಚರಿಸಿದ್ದೇವೆ. ಇದು ನಮಗೆ ಸಮೃದ್ಧಿಯನ್ನು ಭವಿಷ್ಯದಲ್ಲಿ ದೊರಕಲಿ ಅಂತ ಹೇಳುತ್ತಾ ಮಂದಿರದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಎಸ್ ಕುಂಪಲ ಮಂದಿರದ ಕಾರ್ಯಕ್ರಮದ ಪೊಲಬು ಕೊರಿಯರು. ಐದು ಬಕ್ಕ ಗೋಪೂಜೆನ ಮಲ್ಪುನಂಚಿನ ಒಂಜಿ ಕರ್ತವ್ಯನ್ಲ ಬಾಲಕೃಷ್ಣ ಮಂದಿರ ಮಲ್ತುದನ್ ದಯಪಡ್ಡ ಶ್ರೀಕೃಷ್ಣ ಪರಮಾತ್ಮೆ ಗೋಪ್ರೇಮಿ ಗೋಪಾಲಕೃಷ್ಣ ಎಂದೇ ಪಂತೇನೆ ಅಂಚನೆ ಹತ್ರ ಇನಿ ಶ್ರೀಕೃಷ್ಣ ಪರಮಾತ್ಮನ ಒಂಜಿ ಅನನ್ಯ ಶ್ರೀಕೃಷ್ಣ ಪರಮೆಂಚ ಕೊಲಲು ಎಂಚ ಪತ್ತೊಂದೇರು ಅಂಚನೆ ಐತೊಟ್ಟಿಗೂ ಗೋವುಲ್ಲ ಒಟ್ಟಿಗೆ ದೀದು ಒಂಜಿ ಪ್ರಾಕೃತಿಕವಾದಲ ದೇವರು ಒಂಜಿ ನಮ್ಮನ್ನು ಅನುಗ್ರಹ ಮಲ್ತುನಾರು ಅಂಚಿತ್ತಿ ಬಾಲಕೃಷ್ಣ ಮಂದಿರಡಿನಿ ಗೋಪೂಜೆ ಮಲ್ಪನ ಮೂಲಕ ಐತೊಟ್ಟಿಗೂ ಕಂಜಿಗಲ ಒಂಜಿ ಪೂಜೆ ಮಲ್ಪನ ಮೂಲಕ ಅಪ್ಪೆ ಬೊಕ್ಕ ಕಂಜಿ ಅಪ್ಪೆ ಬೊಕ್ಕ ಮಗಲ್ ಎಂಚೊಂಡ ಅಂಚನೆ ಅಪ್ಪೆ ಬೊಕ್ಕ ಕಂಜಿಗೆ ಇನಿ ಗೋಪೂಜೆ ಮಲ್ಪನ ಮೂಲಕ ಇನಿ ಸಾಂಪ್ರದಾಯಿಕ ಗೋಪೂಜೆನ ಇನಿ ಬಾಲಕೃಷ್ಣ ಮಂದಿರ ನೆರವೇರಿಸಿಕೊರ್ದ ದಯಪಡ್ಡ ಗೋ ಮಾತ್ರೆಗೆ ದಯಪಂಡ ಅಪ್ಪೆ ಬಂಜಿಡು ಪುಟ್ಟಿನಿರುವಕ್ಕ ಅಪ್ಪೆನ ಮಿರೆಪೇರು ನಮ್ಮ ಆಜಿ ತಿಂಗಳು ಮಾತ್ರ ಪರ್ಪುನಿಗೆ ಮನುಷ್ಯ ಅಂಡ ಶಾಶ್ವತವಾದ ನಮ್ಮ ಸೈನೇಟ ಪರ್ಪುನಂಚಿನ ಪೇರಿತ್ತು ನಾವು ಗೋದ ಪೆತ್ತದ ಅಂಚಿನ ಹತ್ರ ಗೋವು ನಮ್ಮ ದೇಶದೇ ಪವಿತ್ರವಾದ ನಮ್ಮ ಮಲ್ತೊಂದು ಬತ್ತನಂಚಿನ ಒಂಜಿ ಸಂಸ್ಕೃತಿ ಅಂಚಿನ ಹತ್ರ ಇನಿ ಬಾಲಕೃಷ್ಣ ಮಂದಿರದ ಎಂಕುಲು ಒಂಜಿ ಬೇಡಿಕೆ ದೀಪ ದಯಪಂಡ ರಾಷ್ಟ್ರೀಯ ಪ್ರಾಣಿ ಸಿಂಹ ಇರಬಲ್ಲಿ ರಾಷ್ಟ್ರೀಯ ಪ್ರಾಣಿ ಗೋವೆ ಅವಡಿ ಎಪ್ಪಲ್ಲ ದಯಪಂಡ ಸಿಂಹದ ಹತ್ರ ಕಾಡಿಗೆ ಮಾತ್ರ ರಾಜ್ಯ ಅದು ಅಂಡ ಗೋ ಜಗತ್ತಿಗೆ ರಾಜ್ಯ ಏನಂಚಿನ ಒಂಜಿ ನಮ್ಮ ಪೆತ್ತ ಅಂಚನೆತ್ತಿ ಗೋಪೂಜೆನ ಮನ್ಪುನ ಮೂಲಕ ನಮ್ಮ ಈ ಒಂಜಿ ಪವಿತ್ರವಾಯಿನಂಚಿನ ಸಂಸ್ಕೃತಿ ಬರಿಪವನಂಚಿನ ನಮ್ಮ ಗೋ ಸಂಸ್ಕೃತಿ ಗೋ ಒಂಜಿ ಗೋ ಅಂದು ಪೆತ್ತದ ಒಂಜಿ ಕಳಕಳಿದ ಮಿತ್ತು ನನಾತ್ ಪ್ರತಿ ಒಂಜಿ ಇಲ್ಲಲ್ಲ ಒಂಜಿ ಪೆತ್ತ ಸಾಂಕುನ ಮೂಲಕ ಅಂಚಿತ್ತಿ ಕಾರ್ಯವನ್ನು ಮಲ್ಪುನ ಮೂಲಕ ಈ ಒಂಜಿ
ಕೃಷಿ ಬದುಕು ಅದಪ್ಪು ಶೈಕ್ಷಣಿಕ ಬದುಕು ಮಾತೆಗಳ ಒಂಜಿ ಉತ್ತೇಜನ ಕೊರಪುನಂಚಿನ ಒಂಜಿ ವ್ಯವಸ್ಥೆ ಇತ್ತು ನಾವು ಪೆತ್ತಗೆ ಅಂಚನೆ ಹತ್ರ ಗೋ ಪೂಜೆ ಮನ್ಪುನ ಒಂಜಿ ಸಂಕಲ್ಪನ ಮಲ್ತದು ಇನಿ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಸ್ಥಾಪಕ ಅಧ್ಯಕ್ಷರು ಅಂಚನೆ ಮಹಿಳಾ ಸಮಿತಿಗಳು ಮಾತೆಲ್ಲ ಸೇರಿದ ಇನಿ ಗೋ ಪೂಜೆ ಮಲ್ತದ ನೆರವೇದ ಮಾತೆರೆಗಳ ಈ ಒಂದು ಸಂದರ್ಭ ಗೋ ಪೂಜೆನ ಅಲ್ಪ ಅಲ್ಪ ಆವಡ ಪನ್ಪನ ಆಶಯನ ಮಲ್ತೊಂದಿಲ್ಲ. ಶ್ರೀ ಬಾಲಕೃಷ್ಣ ಮಂದಿರದ ಸಂಘಟನಾ ಕಾರ್ಯದರ್ಶಿ ರವೀಂದ್ರ ಕುಂಪಲ, ಕೋಶಾಧಿಕಾರಿ ಜಗದೀಶ್ ಆಚಾರ್ಯ, ಉತ್ಸವ ಸಮಿತಿಯ ಅಧ್ಯಕ್ಷರು ಗಣೇಶ್ ಅಂಚನ್, ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಮಮತಾ ಸತೀಶ್, ಗೌರವ ಸಲಹೆಗಾರರು ಚನಿಯಾ ನಾಯಕ್, ಪ್ರಮುಖರು ಮೋಹನ್ ಶೆಟ್ಟಿ ಕುಂಪಲ, ಪುಷ್ಪರಾಜ್, ಹರೀಶ್ ಹನುಮಾನ್ ನಗರ, ಚೇತನ್ ಶೆಟ್ಟಿ, ಶ್ರೀಮತಿ ಸುಶೀಲಾ ದೇವಪ್ಪ, ಶ್ರೀಮತಿ ಶಾಲಿನಿ ಗಣೇಶ್, ಪ್ರಫುಲ್ಲಾ ಪ್ರೇಮ್, ಶ್ರೀಮತಿ ವಿನೋದಿನಿ, ಶ್ರೀಮತಿ ಪ್ರಮೀಳಾ ಪ್ರವೀಣ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಸುದ್ದಿಗೊಂಜಲಿಗೆ ಸ್ವಾಗತ. ದಶಮ ಸಂಭ್ರಮದ ಸಾಧನೆಡು ದುಂಬರಿಯೊಂದು ಪುನಃ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ರಿಗೆ ನನೊಂಜಿ ಪ್ರಶಸ್ತಿದ ಗರಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿದ ಗರಿ ತಿಕ್ಕದನು ಇಂದಕ್ಕೆ ಬಡದು ಅರೆಗೆ ಸಾರ್ವಜನಿಕ ಅಭಿನಂದನಾ ಲೇಸನು ಆತ್ಮಶಕ್ತಿದ ಕೇಂದ್ರ ಕಚೇರಿ ಪಡೀಲದ ಆತ್ಮಸೌಧಡು ಶನಿವಾರ ಬೈಯಾಗಿ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ರೆಗ್ ಸಾರ್ವಜನಿಕ ಅಭಿನಂದನಾ ಲೇಸನು ಪಡೀಲ್ದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಆತ್ಮಶಕ್ತಿ ಸೌಧಡ್ ಶನಿವಾರ ಬಯ್ಯಡ್ ನಡಪಾಯರು. ಲೇಸ್ಟ್ ಮಲಬಿನೇರಾದ ಪಾಲ್ಪಡೆಯನ ಶಾಸಕರು ಡಿ ವೇದವ್ಯಾಸ್ ಕಾಮತ್ ಸಹಕಾರಿ ಕ್ಷೇತ್ರದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಅದ್ವಿತೀಯ ಆರ್ಥಿಕ ಶಕ್ತಿಯಾದ ಬುಲೆದು ಉಂಟುದುಂಡು. ಈ ಯಶೋಗಾಥದ ಪಿರೌದ ಪ್ರಧಾನ ಚಾಲನಾ ಶಕ್ತಿಯಾದ ಪುನಃ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ರೆನ ಕೊಡುಗೆ ಮುಖ್ಯ ಪಂಡ ತೆರೆಪಾಯರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬಹಳ ಯಶಸ್ವಿಯಾದಂಥ ಕೊಡುಗೆಯನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾಗಿ ಸಾಧನೆಯನ್ನು ಮಾಡಿದೆ. ಇವತ್ತು ಈ ಸಾಧನೆಯನ್ನು ಮಾಡ್ತಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಂಥ ಸಂದರ್ಭದಲ್ಲಿ ಆತ್ಮಶಕ್ತಿ ಬ್ಯಾಂಕಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ತದನಂತರ ಅದರ ಅಧ್ಯಕ್ಷರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ವಿಶೇಷವಾದಂಥ ಸಹಕಾರ ರತ್ನದ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಒದಗಿ ಬಂದಿವೆ. ಇವತ್ತು ಪ್ರಶಸ್ತಿಗಳು ಈ ರೀತಿಯ ಕೆಲಸಕ್ಕೆ ಸುಮ್ಮನೆ ಒದಗಿ ಬರಲ್ಲ. ಬಹಳ ದೊಡ್ಡ ರೀತಿಯಲ್ಲಿ ಸಾಧನೆಗಳ, ಪ್ರಯತ್ನಗಳ, ಪರಿಶ್ರಮದ ವಿಶೇಷವಾದಂಥ ಕೊಡುಗೆ ಇವತ್ತು ಪ್ರಶಸ್ತಿಯಾಗಿ ಬಂದಿದೆ. ಇವತ್ತು ಆತ್ಮಶಕ್ತಿ ಅಂತೇಳುವಂಥ ಒಂದು ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿ ನಾರಾಯಣ ಗುರುಗಳ ವಿಶೇಷವಾದಂಥ ಅವರ ದಿವ್ಯ ಆದರ್ಶಗಳು ಮತ್ತು ಅವರ ಕೃಪಾಕಟಾಕ್ಷದೊಂದಿಗೆ ಇವತ್ತು ಆತ್ಮಶಕ್ತಿ ಸಂಸ್ಥೆ ಬಹಳ ದೊಡ್ಡ ರೀತಿಯಲ್ಲಿ ಅಭೂತಪೂರ್ವವಾಗಿ ಬೆಳೆದಿದೆ. ಈ ಪೊರ್ತು ಚಿತ್ತರಂಜನ್ ಬೋಳಾರ್ರೆಗ್ ಸಾರ್ವಜನಿಕ ಅಭಿನಂದನಾ ಲೇಸು ನಡಪಾಯರು. ಮಾನಾದಿಗೆ ಸ್ವೀಕಾರ ಮಲ್ದೊಂದು ಪಾತೆರ್ನ ಚಿತ್ತರಂಜನ್ ಬೋಳಾರ್
ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಯಶಸ್ಸದ ಪಯಣಡು ಜೊತೆಯಾಯಿನ ಮಾತಾ ಸಹಕಾರಿಲು ನಿರ್ದೇಶಕರು ಬೊಕ್ಕ ಸದಸ್ಯರಿಗೂ ಸೊಲ್ಮೆ ಸಂದಾಯರು. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು, ಮೇಯರ್, ವಿಪಕ್ಷ ನಾಯಕರು ಎಲ್ಲರೂ ನನ್ನ ಹಿತೈಷಿಗಳು ಬಂದರು. ಹಾಗೆ ಎಲ್ಲ ಗ್ರಾಹಕ ಮಿತ್ರರು ಬಂದು ನನ್ನ ಶುಭ ಹಾರೈಸಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕೆಂತ ಹೇಳಿದ್ರೆ ಆತ್ಮಶಕ್ತಿ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ನನ್ನೊಂದಿಗೆ ನೀವೆಲ್ಲರೂ ಇದ್ದದಕ್ಕೆ ನಾನು ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕಾಯಿತು. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನೀವು ಇಂದು ಏನು ನನಗೆ ಸನ್ಮಾನವನ್ನು ಮಾಡಿದ್ದೀರಾ, ಈ ಸನ್ಮಾನ ನನ್ನ ಜೊತೆಯಲ್ಲಿ ನಿಮಗೆಲ್ಲರಿಗೂ ಸಲ್ತದೆ ಅಂತ ಹೇಳ್ತಾ, ನಾನು ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ, ಮುಖ್ಯವಾಗಿ ಈ ಒಂದು ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮಗೆ ನಿರಂತರವಾಗಿ ಪ್ರೋತ್ಸಾಹ ನೀಡಿದವರು ಮಾಧ್ಯಮದವರು. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಪಾತಿರೊಂದು ಆತ್ಮಶಕ್ತಿ ಸಹಕಾರಿ ಸಂಘ ಮುಪ್ಪ ಶಾಖೆ ಪಡೆದಿದ್ದು ಬಿರ್ಸಿರು ಬುಲಿಚಿಲ್ನು ಪಡೆತನು. ಕರಾವಳಿ ಡೊರ್ಮೆ ಶಾಖೆಲೇನ್ ಸುರುಮಲ್ಪನ ಮೂಲಕ ಚಿತ್ತರಂಜನ್ ಬೋಳಾರ್ ಸಹಕಾರ ಕ್ಷೇತ್ರಕ್ಕೆ ಅಪೂರ್ವ ಕೊಡುಗೆ ಕೊಡ್ತಾರೆ. ಸಮಾಜಮುಖಿ ಕೆಲಸದ ಮೂಲಕ ಆರು ಹೃದಯ ಶ್ರೀಮಂತಿಕೆದ ಸಾಕಾರ ಮೂರ್ತಿಯಾದ ಗುರುತಿಸಾದಿರ್ಪಂಡು ತೆರೆಪಾಯರು. ಕ್ಷೇತ್ರದಲ್ಲಿ ಕೂಡ ಅಂದರೆ ಎಲ್ಲೆಲ್ಲ ಆ ಒಂದು ಬ್ಯಾಂಕಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಸಾಧ್ಯತೆ ಇದೆ ಅಲ್ಲೆಲ್ಲ ಸರ್ವೆ ಮಾಡಿ ಬ್ಯಾಂಕನ್ನು, ಸಹಕಾರಿ ಬ್ಯಾಂಕನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಒಂದು ಕಡೆಯಲ್ಲಿ ಈ ಒಂದು ಸಹಕಾರ ಬ್ಯಾಂಕಿನ ಒಂದು ಕಡೆಯಲ್ಲಿ ವ್ಯಾಪಾರವು ಕೂಡ ವೃದ್ಧಿಸುವುದರ ಜೊತೆಗೆ ನೂರಾರು ಏನು ನಮ್ಮ ಗ್ರ್ಯಾಜುಯೇಟಿಗೆ ಅವರಿಗೆ ಒಂದು ಕೆಲಸ ಕೊಡುವಂತಹ ಮಹತ್ತರವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಚಿತ್ತಣ್ಣನ ಇಡೀ ಈ ಟೀಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಹಾನಗರ ಪಾಲಿಕೆ ಪ್ರತಿಪಕ್ಷ ನಾಯಕರು ಪ್ರವೀಣ್ ಚಂದ್ರ ಆಳ್ವಾ, ಮಾಜಿ ಮೇಯರ್ ಎಂ ಶಶಿಧರ್ ಹೆಗ್ಡೆ, ಮಹಾನಗರ ಪಾಲಿಕೆ ಸದಸ್ಯರು ರೂಪಶ್ರೀ ಪೂಜಾರಿ, ಸಂದೀಪ್ ಗರೋಡಿ, ಪ್ರಮುಖರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಸಂಘದ ಮಾತಾ ನಿರ್ದೇಶಕರು ಪಾಲ್ಪಡೆದಿದ್ದರು. ಉಪಾಧ್ಯಕ್ಷರು ನೇಮಿರಾಜ್ ಸಭೆ ನೆತ್ಕೊಂಡರು. ಬ್ಯಾಂಕ್ದ ಸಿಇಒ ಸೌಮ್ಯ ವಿಜಯ್ ಸೊಲ್ಮೆ ಸಂದಾಯರು. ಮಾನವ ಸಂಪನ್ಮೂಲ ಅಧಿಕಾರಿ ದೀಪಿಕಾ ಸನಿಲ್ ಸಭೆ ಸ್ಟಾರಿಕೆ ಮಲ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಮುಡಿಪು ಶ್ರೀ ಭಾರತಿ ಶಾಲೆದ ಅಮೃತ ಮಹೋತ್ಸವದ ಸಂಭ್ರಮದ ಗೌಜಿ 2 ದಿನದ ಅಮೃತ ಭಾರತಿ ಸಂಭ್ರಮದ ಲೇಸನ್ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿದ ಉಪಾಧ್ಯಕ್ಷರು ಪ್ರಶಾಂತ್ ಕಾಜವೇರು ಶನಿವಾರ ಬೈಯಾಗ ಉದಿಪನ ಮಲ್ತೇರು. ಮುಡಿಪು ಶ್ರೀ ಭಾರತಿ ಶಾಲೆದ ಅಮೃತ ಮಹೋತ್ಸವ ಸಮಿತಿ ನಿರಲ್ಡ್ ಅಮೃತ ಭಾರತಿ ಸಂಭ್ರಮ ಲೇಸ್ ಶನಿವಾರ ನಡೆದನು. ಅಮೃತ ಭಾರತಿ ಸಂಭ್ರಮ ಸಭೆ ಲೇಸ್ನ ಉದಿಪನ ಮಲ್ತಿನ ಕುಡ್ಲ ಕಂಬಳ ಸಮಿತಿ ಉಪಾಧ್ಯಕ್ಷರು ಪ್ರಶಾಂತ್ ಕಾಜವ ಹಿಂದುಲಿನ ಅಧೀನಡು ಸಂಸ್ಥೆ ಇತ್ತಂಡಲ ಮಾತಾ ಧರ್ಮೀಯರನ್ನು ಸೇರ ಒಂದು ದುಂಬರಿ ನಿರ್ದಾತ್ರ ಅಮೃತ ಮಹೋತ್ಸವ ತುಯರೆ ಸಾಧ್ಯ ಆತಂಡು. ಶಾಲೆದೊಟ್ಟಿಗೆ ಪ್ರದೇಶದ ಸೌಹಾರ್ದತೆ ಒರಿಯುಂಡು ಪಣ ತೆರಿಪಾಯರು. ಈ ಕಾರ್ಯಕ್ರಮಕ್ಕೂ ಈತಮಲ್ಲ ಅಗತ್ಯತೆ ಇತ್ತಿನ ಕಾಪುಂಡು ಚೌಟರೆ ಇನ್ನಿತ್ತ ಕಾರ್ಯಕ್ರಮ ತೂಡೈನ ಒಂಜಿ ಕಾರ್ಯಕ್ರಮ ಮಾತಾ ಜಾತಿ ಧರ್ಮದಕ್ಲ ಮಾತಾ ರೀತಿದ ಒಂಜಿ ಚಾಕಚಕ್ಯತೆಯನ್ನು ತೊಚ್ಕೊಂಡು ಬರ್ತದೆ. ಒಂಜಿ ವೈಭವೀಕರಣವೈನ ಒಂಚಿನ ಒಂಜಿ ಮೆರವಣಿಗೆ ಮಲ್ತಿನ ಈ ಶಾಲೆಗೆ ಯಾನೊಂಜಿ ಹಳೆ ವಿದ್ಯಾರ್ಥಿ ಆದ ಎಂಗೆ ಬಾರಿಯಾತ್ ಖುಷಿ ಆಂಡ್ ಯಾನು ಆಲೋಚನೆ ಮಲ್ಪನಾಗ ಎಂಚೆ ಪಾತ್ರೆಲ್ಲ ಗೊತ್ತಾಯ್ತು ಎಂಗೆ ಮಲ್ಪ ಪಣ್ಣಗ ಈ ಸಂಭ್ರಮ ಈತ ಪೊರ್ಲು ನಡಪುಣ ಈತ ವೈಭವೀಕರಣ ಆದ ನಡಪುಣ ಅಂದ್ ಪಂಡ ನೆಕ್ಕ ಪೂರ ಒಂಜಿ ಕಾರಣ ಹಳೆ ವಿದ್ಯಾರ್ಥಿ ಸಂಘ ಅಂದ್ ಪಂಡ ತಪ್ಪ ಒಂದು ಎಲ್ಲ ಒಂಜಿ ಹಳೆ ವಿದ್ಯಾರ್ಥಿ ಆದಿತ್ತಂಡಲ್ಲ ಯಾನು ಪ್ರಾರಂಭಿಕ ಹಂತಡೆ ಏನನ ಲೆತ್ತಿತ್ತೇರಿ ನೆತ್ತ ಒಂತೆ ಮುಖ್ಯ ವಾಹಿನಿಗೆ ಬರೋಡು ಇಂಗ್ಲಟ್ಗೆ ಬೋರ್ಡ್ ಹೋಗ್ಬಂಡ್ರಿ ಯಾನು ಅಪಗ ಎನ್ನ ಮೊಕ್ಕಳ ಬಂಧು ನಕಲ್ದ ಪಂಡೆ ಸರಿ ಎಂಕ್ ಮತ್ತ ನೆಟ್ ಮುಖ್ಯವಾದ ಇನ್ವಾಲ್ವ್ಮೆಂಟ್ ಆಯಾರ ಆಪುಜಿ ಏನು ನಿಕ್ಕ ಬೋಡಾಪಿನ ಜನಕ್ಲೇನು ನಾಡ್ದು ನಿಕ್ಕ ಈಗ ವ್ಯವಸ್ಥೆ ಮಲ್ಪಲೇನು ಪಂಡೆ ಇನಿ ದೈವಾನುಗ್ರಹನ ಹೆಂಗೆ ಗೊತ್ತುಜ್ಜಿ ಇನಿ ಇವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆದ ನಿಶ್ಚಲ್ ಶೆಟ್ಟಿ ಬಂದ್ಬಂಜಿ ಜವನೆ ಇನಿ ಈ ಕಾರ್ಯಕ್ರಮನ ಉದಿಪ ಈತ ಎಡ್ಡ ರೀತಿ ಕೊನೋಡು ನಾಂಡ ಹಳೆ ವಿದ್ಯಾರ್ಥಿ ಸಂಘನ ಈತ ಗಟ್ಟಿ ಮಲ್ತು ಕೊನೋಡು ನಾಂಡ ನಿಶ್ಚಲ್ ಶೆಟ್ಟರ್ ಬಂದ್ಬಂಜಿ ವ್ಯಕ್ತಿ ಇನಿ ಒರಿ ವ್ಯಕ್ತಿಗೆ ತೋಜಂದೆ ಅರ್ನ ವ್ಯಕ್ತಿತ್ವನ ಏರಿಗೆಲ್ಲ ತೋಚ್ಪೋಂದೆ
ಈ ಶಾಲೆಗೆ ಏತು ಇನ್ವಾಲ್ವ್ಮೆಂಟ್ ಮಲ್ತೇರಿ ಏತಿನೆತ್ತೊಟ್ಟಿಗೆ ಸಹಭಾಗಿತ್ವ ಉಂಡು ಪಂಡ ಅವರೆಗೆಲ್ಲ ಈ ಶಾಲಾ ಕಮಿಟಿಗೆಲ್ಲ ಗೊತ್ತಂದೆ ಐಟಿ ಏರ್ಯಾರು ಪೊರ್ಮುದೇರು ಅಕ್ಲೆ ಮಾತ್ರ ಗೊತ್ತಂದೆ ಎಂಕ್ಲೆ ಮಾತ್ರ ಗೊತ್ತುಜ್ಜಿ. ಉದ್ಯಮಿ ರಾಧಾಕೃಷ್ಣ ರೈ ಗುರ್ಕಾರ್ಮಿನ ವಹಿಸಿದ ಪ್ರಾಮಾಣಿಕ ಪ್ರಯತ್ನ ಏಪಗ್ಲ ವಿಫಲ ಆಪುಜಿ ಪನ್ಪಿನೆಕ್ ಕಾರ್ಯಕ್ರಮ ಸಾಕ್ಷಿ. ಖಾಸಗಿ ಶಾಲೆದ ಒಟ್ಟಿಗೆ ಕನ್ನಡ ಶಾಲೆ ಪೈಪೋಟಿ ಕೊರ್ಪುನಿ ಕಷ್ಟ ಆಯಿನಿರ್ದಾತ್ರ ಹಳೆ ವಿದ್ಯಾರ್ಥಿಗಳನ್ನು ಸೇರಾದ ಸಮಿತಿ ರಚಿಸಾಯಿನಿರ್ದ ಅದ್ಭುತ ಕಾರ್ಯಕ್ರಮ ಆಯೋಜನೆ ಆತನ ಪಣ ತೆರಿಪಾಯಿರು. ಇವರು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ತನ್ನ ಕೈಯಿಂದ ಎಷ್ಟು ಪ್ರಯತ್ನ ಪಟ್ಟರು ಅದು ಮುಂದುವರಿಯುವಂತಹ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಅವರು ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳಲ್ಲಿ ನಮ್ಮ ನಿಶ್ಚಲ್ ಶೆಟ್ಟಿ ಹಳೆ ವಿದ್ಯಾರ್ಥಿ ಮುಖಂಡ, ಇವರು ಮಾಡಿದಂಥ ಸೇವೆ ಅನನ್ಯ. ತನ್ನ ಕೃಷಿ ಬದುಕಿನೊಂದಿಗೆ ಮುಡಿಪು ಪರಿಸರದಲ್ಲೂ ಈ ಶಾಲೆಯಲ್ಲೂ ತನ್ನ ಕೃಷಿ ಉದ್ಯಮವನ್ನು ಮಕ್ಕಳಿಗೆ ಆ ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಈ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಪ್ರವೇಶ ದ್ವಾರ ಬೊಕ್ಕ ಬಾಲ ವಿಹಾರಲೆನು ಎಂಆರ್ಪಿಎಲ್ ಒಎನ್ಜಿಸಿ ಪ್ರಧಾನ ವ್ಯವಸ್ಥಾಪಕರು ಮನೋಜ್ ಕುಮಾರ್ ಉದಿಪನ ಮಲ್ತೇರು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಿಕಟಪೂರ್ವ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಬಾಳೆಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಕನ್ಯಾ ರೈ, ಉದ್ಯಮಿ ಶಿಹಾಬ್ ಕಲಂದರ್, ಆರ್ಥಿಕ ಸಮಿತಿ ಸಂಚಾಲಕರು ಪ್ರಶಾಂತ್ ಗಟ್ಟಿ ಕುಂಟಾರಬೆಟ್ಟು, ಉದ್ಯಮಿಲು ಕಿಶೋರ್ ನಾಯಕ್ ನಾಗುರಿ, ಶಿವಪ್ರಸಾದ್ ಆಳ್ವಾನ್ ನಾರ್ಯಗುತ್ತು, ಅರುಣಾಕ್ಷ ಕಾಯರ್ಗೋಡಿ, ಪ್ರಗತಿಪರ ಕೃಷಿಕರು ಚಂದ್ರಶೇಖರ್ ಗಟ್ಟಿ ಗುಂಡ್ಯ, ಸಂತ ಜೋಸೆಫ್ ವಾಸ್ ಚರ್ಚ್ ಉಪಾಧ್ಯಕ್ಷರು ನವೀನ್ ಡಿಸೋಜಾ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಪಿ ಶೀನಾ ಶೆಟ್ಟಿ, ನಾಟಿ ವೈದ್ಯರು ಶಂಕರಾನಂದ ಎನ್ ಇನವಳ್ಳಿ, ಪಜೀರ್ ಭಜನಾ ಮಂದಿರದ ಅಧ್ಯಕ್ಷರು ವಿಜೇತ್ ಪಜೀರ್, ಕುರ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಶ್ರಫ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಅಮೃತ ಮಹೋತ್ಸವ ಸಮಿತಿ ಉಪಾಧ್ಯಕ್ಷರು ಡಾಕ್ಟರ್ ಅರುಣ್ ಪ್ರಸಾದ್ ಸಭೆ ಎತ್ಕೊಂಡರು. ಸಂಚಾಲಕರು ಸುಬ್ರಹ್ಮಣ್ಯ ಭಟ್ ಪ್ರಾಸ್ತಾವಿಕವಾದ ಪಾತಿರಿಯರು. ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷರು ಉಮೇಶ್ ಕೆಆರ್ ಸನ್ಮಾನಿತರನ್ನ ಪರಿಚಯ ಪಂಡರು. ಕೋಶಾಧಿಕಾರಿ ರಾಮಕೃಷ್ಣ ಭಟ್ ಸೊಲ್ಮೆ ಸಂದಾಯರು. ಕಾರ್ಯಕ್ರಮದ ದುಂಬತ್ತಾದ ಮುಡಿಪು ಕಾಯರ್ಗೋಳಿರ್ದು ಶಾಲಾವರಣ ಮುಟ್ಟ ಸಾಂಸ್ಕೃತಿಕ ಮೆರವಣಿಗೆ ನಡೆತನು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಒಳಪೇಟೆಡು ಎಲೆಕ್ಟ್ರಾನಿಕ್ಸ್ ಬೊಕ್ಕ ಗೃಹೋಪಯೋಗಿ ವಸ್ತುಲೆದ ಮಾರಾಟ ಮಳಿಗೆ ಅಧಿಕಾರಿ 14 ವರ್ಷಡು ಮಲ್ಲ ಪುದರ್ ಪಡೆಯಿನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ದ 2ನೇ ಮಾರಾಟ ಮಳಿಗೆ ದೇರಳಕಟ್ಟೆದ ಜಲಾಲ್ಬಾಗ್ ಟೆಕ್ನೋ ಆರ್ಕೇಡ್ ಐತಾರ ಕಾಂಡೆ ಉದಿಪನಾಡು. ತೊಕ್ಕೋಟುಡು ಕರಿನ 14 ವರ್ಷಲಿರ್ದಿಂಚ ಎಲೆಕ್ಟ್ರಾನಿಕ್ಸ್ ಉತ್ಪನ್ನದ ಮಾರಾಟಡು ಮಲ್ಲ ಪುಗರ್ತೆ ಪಡೆಯಿನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ದ 2ನೇ ಮಳಿಗೆ ದೇರಳಕಟ್ಟೆ ಜಲಾಲ್ಬಾಗ್ ದ ಟೆಕ್ನೋ ಆರ್ಕೇಡ್ ಐತಾರ ಉದಿಪನಾಡು. ಹೊಸ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಮಳಿಗೆನು ಮಾಜಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ಉದಿಪನ ಮಲ್ತೇರು.
ಪ್ರಣಾಳಿಕ ಬೊಕ್ಕ ಶ್ರದ್ಧೆರ್ದು ಬೇಲ ಮಲ್ತಂಡ ಉದ್ಯಮಡು ಯಶಸ್ವಿಯಾರೆ ಸಾಧ್ಯ ಪನ್ಪಿನೆಗ್ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮಾಲಕರು ಪ್ರಕಾಶ್ ಉದಾರ್ಮ ಯಾತೆರು ಪಂಡದು ಕೋಟ ಶ್ರೀನಿವಾಸ್ ಪೂಜಾಲು ತೆರಿಪಾದ ಸಂಸ್ಥೆಗೂ ಶುಭ ಹಾರೈಸಿರು. ಹಾಗಾಗಿ ಯಾವ ಉದ್ಯೋಗದಲ್ಲಿ ಯಾವ ಉದ್ಯಮದಲ್ಲಿ ನಮ್ಮ ಬದುಕಿನಲ್ಲಿ ನಾವು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಎಲ್ಲರನ್ನೊಳಗೊಂಡು ಪ್ರೀತಿಯಿಂದ ವಿಶ್ವಾಸದಿಂದ ದುಡಿದ್ರೆ ಇಂದೆಲ್ಲ ನಾಳೆ ನಾವು ಕೂಡ ಬದುಕಿನ ಭಾಗವಾಗಿ ಒಂದು ಗೌರವವನ್ನು ಪಡೆಯುವಂಥ ಒಂದು ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ನನ್ನ ಪ್ರೀತಿಯ ಸ್ನೇಹಿತ ಪ್ರಕಾಶ್ ರವರು ಒಂದು ಉದಾಹರಣೆ ಅಂತ ನಾನು ಅಂದುಕೊಳ್ಳುವಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಮುಂದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ತೊಕ್ಕಟ್ಟಿನಲ್ಲಿ ಅವರ ಮೂಲ ಮಳಿಗೆ ಇದೆ. ದೇರಳಕಟ್ಟೆಯ ಹೃದಯ ಭಾಗ ಅಲ್ವಾ, ದೇರಳಕಟ್ಟೆ ಹೃದಯ ಭಾಗ ಇದು. ದೇರಳಕಟ್ಟೆ ಹೃದಯ ಭಾಗದಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ದೇರಳಕಟ್ಟೆ ಅಂತ ಹೇಳಿದರೆ ಈ ಇಲ್ಲಿರುವಂಥ ಭೂಮಿ ಬೆಲೆ ಕೆಲವು ಕಡೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಲ್ವಾ. ಭಾಳ ಬೆಲೆ ಬಾಳುವಂಥ ಭೂಮಿ ಇರುವಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಇದರ ಮಾಲಕಿಯವರು ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಿ ಪ್ರಕಾಶರಿಗೆ ಬಾಡಿಗೆ ಕೊಟ್ಟು ಎಲ್ಲರೂ ಒಟ್ಟಾಗಿ ಬದುಕುವಂಥ ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿನ್ನೆಲೆಯಲ್ಲಿ ನಾನು ಮತ್ತೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಇನ್ನು ಮುಂದೆ 10 ಮಳಿಗೆಗಳು ಅನ್ವಿತ್ನ 10 ಮಳಿಗೆಗಳು ಪ್ರಾರಂಭ ಆಗಲಿ. ರಾಜ್ಯದ ಮೂಲೆಗಳಲ್ಲಿ ಈ ಅನ್ವಿತ್ ಸಂಸ್ಥೆ ಪ್ರಾರಂಭ ಆಗುವುದರ ಮೂಲಕ ಬದುಕಿಗೋಸ್ಕರ ಶ್ರಮ ಪಡುತ್ತಿರುವಂಥ ಅನೇಕ ನಿರುದ್ಯೋಗಿಗಳಿಗೆ ಯುವಕರಿಗೆ ಅವಕಾಶ ಸಿಗುವಂತಾಗಲಿ. ಗಣ್ಯರು ಚಂದ್ರಹಾಸ್ ಉಳ್ಳಾಲ್, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಸತೀಶ್ ಕುಂಪಲ, ಎ ಹೈದರ್ ಪರ್ತಿಪಾಡಿ, ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕುತ್ತಾಗುತ್ತು ಚಂದ್ರಹಾಸ್ ಅಡ್ಯಂತಾಯ, ಅಬ್ದುಲ್ ಆರ್ ಅಹಮದ್, ಸುರೇಶ್ ಭಟ್ನಗರ, ಚಂದ್ರಹಾಸ್ ಪಂಡಿತ್ ಹೌಸ್, ರಾಜ್ ಪ್ರಕಾಶ್ ತೊಕ್ಕೋಟು, ಚಂದ್ರ ತೊಕ್ಕೋಟು, ಮೊಹಮ್ಮದ್ ಪುಷ್ಟಿ, ಆಯಿಷಾ ಅಬ್ಬಾಸ್, ಮೊಹಮ್ಮದ್ ನಾಸಿರ್ ಸಾಮಣಿಗೆ, ಹಸೀನಾ, ಸಲಾಹುದ್ದೀನ್, ಮೋಹನ್ ಪ್ರಕಾಶ್, ಲಿಂಗರಾಜು ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು. ಪ್ರವೀಣ್ ಎಸ್ ಕುಂಪಲ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಾಡ್ತಾರೆ. ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಸೇರ್ಲಕ ಗೃಹೋಪಯೋಗಿ ವಸ್ತುಲು ಗ್ರಾಹಕರಿಗೆ ಒಂಜೆ ಕಡೆಡು ತಿಕ್ಕೆರೆ ಈ ಮಳಿಗೆನು ಶುರು ಮಾಡ್ದಿದ್ದು ಉದಿಪನದ ಅಂಗವಾದ ಉತ್ಪನ್ನಲು ವಿಶೇಷ ರಿಯಾಯಿತಿ ದರಡು ಲಭ್ಯ ಉಂಟು. ಕೆಲವು ಆಯ್ಕೆ ಮಲ್ತಿನ ಕಂಪನಿಲದ ಉತ್ಪನ್ನದ ಖರೀದಿಗೆ ಒಂಜಿ ಉತ್ಪನ್ನಗ ಕುಡೊಂಜಿ ಉತ್ಪನ್ನ ಉಚಿತ. 5,000 ರೂಪಾಯಿರ್ದು ಹೆಚ್ಚ ಖರೀದಿಗೆ ಸ್ಕೂಟರ್ ಬೊಕ್ಕ ಬೈಕ್ ಸೇರ್ಲಕ 10 ಹೆಚ್ಚು ಇನಾಮ್ಲೆದ ಅದೃಷ್ಟ ಚೀಟಿ ಲಭ್ಯ ಇತ್ತದ ಗ್ರಾಹಕರ ಇಂದ ಸದುಪಯೋಗನು ಪಡೆಯನು ಪಣದ ಮಾಲಕರು ಪ್ರಕಾಶ್ ತೆರಿಪಾದರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟುಡು ಕೇಬಲ್ ಜಾಲದ ಸಂಸ್ಥೆಯಾದ ನಿರ್ವಹಣೆ ಮಂದೊಂದು ಪುನಃ CCN ಕೇಬಲ್ ಜಾಲ ಸಂಸ್ಥೆದ ಕಚೇರಿಡು ದೀಪಾವಳಿ ಸಂಭ್ರಮದ ಅಂಗಡಿ ಪೂಜೆ ಲಕ್ಷ್ಮೀ ಪೂಜೆದ ಸಂಪ್ರದಾಯನ ಸೋಮವಾರ ಕಾಂಡೆ ನಡಪಾಯರು. ತೊಕ್ಕೋಟುಡು ಕೇಂದ್ರ ಕಚೇರಿನ ಪಡೆಯಿನ ಕೇಬಲ್ ಜಾಲದ ನಿರ್ವಹಣಾ ಸಂಸ್ಥೆ ಕೇಬಲ್ ಕಮ್ಯುನಿಕೇಷನ್ ನೆಟ್ವರ್ಕ್ ಸಂಸ್ಥೆ CCN ಸೋಮವಾರ ಕಾಂಡೆ ಅಂಗಡಿ ಪೂಜೆ ಲಕ್ಷ್ಮೀ ಪೂಜೆದ ಸಂಪ್ರದಾಯ ನಡಪಾಯರು. ಗಣಹೋಮಾದಿ ವೈದಿಕ ವಿಧಿಗ್ಲೆ ನಡಪಾದು ಬೆನ್ಪುನ ಸೊತ್ತುಲೆಗು ಪೂಜೆನ್ ಸಂದಾದು ಕಚೇರಿದ ದೇವರಿಗೂ ಪೂಜೆನ್ ಸಂದಾದು ಲಕ್ಷ್ಮೀ ಪೂಜೆದ ಸಂಭ್ರಮ ನಡಪಾಯರು. सप्तहस्तशतशृंगदत्तजुक्विशेषकः त्रिपात् प्रसन्नवदनः सकाशेन शुचिस्फुटः स्वानन्ददक्षिणे पार्श्वे देवे वामे सुदान्ततां बिभ्रद्दक्षिणहस्ते स्तो शक्तिमन्नं सुगन्धरं सोमरन्दिरं वामे कृतपात्रं च धारयन्नि मीशागुडो जटाबद्धो बहुरवर्णो मोदकः धूम्रध्वजो रोहिताक्षा सप्ताशे सर्वकामदाम् आत्मा जुगमासीन एवं रूपो उदाशनः तृणेन यावः रोहिताक्षा सर्वसम्मानता
कपूरम् अभिमतफलदाकारं कामीशं गणपतिं वन्दे। ओम अभिरलवदजलभं भ्रमरकुलानीकसेवितकपूरम् अभिमतफलदाकारं कामीशं गणपतिं वन्दे। पंडे मातेल्ला स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे गणनायका। मंगलदेवताभ्यो नमः। प्रार्थनां समर्पयामि। यानि कानि पापानि जन्मान्तरकृतानि च तानि तानि विनिश्यन्ति प्रदक्षिणं प्रदीपये। आपोऽहं माहं भावात्मा भावं भव राहि मां कृपया देवः शरणागत वत्सः। ಅವಿರ್ದ ಬೊಕ್ಕ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಶ್ಲೋಕ ಪಾರಾಯಣ ಪವಿತ್ರ ತೀರ್ಥ ಸಿಂಪಡಿಸಾದು ಪೂಜಾ ವಿಧಿಗಳ ನಡಪಾಯರು. ಸಿಸಿಎನ್ ಸಂಸ್ಥೆದ ಆಡಳಿತ ನಿರ್ದೇಶಕರು ಗೋಪಾಲ್ ಕುತ್ತಾರ್ ಬೊಕ್ಕ ನಿರ್ದೇಶಕ ಮಂಡಳಿ ಸದಸ್ಯರು ಕೇಬಲ್ ಜಾಲದ ಸದಸ್ಯರು ಸಿಬ್ಬಂದಿಲು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಜಲಿಗೆ ಸ್ವಾಗತ. ಉಳ್ಳಾಲ ಯುಟಿ ಫರೀದ್ ಫೌಂಡೇಶನ್ದ ಮುತಾಲಿಕೆಡು ದೀಪಾವಳಿ ಪರ್ವದ ಅಂಗವಾದ ಸೌಹಾರ್ದ ಕ್ರೀಡಾಕೂಟನು ದೇರಳಕಟ್ಟೆ ಕಣಚೂರು ಶಿಕ್ಷಣ ಸಂಸ್ಥೆದ ಮೈದಾನಡು ಐತಾರ ಇಡೀ ದಿನ ನಡಪಾಯರು. ಯುಟಿ ಫರೀದ್ ಫೌಂಡೇಶನ್ ವತಿರ್ದು ದೀಪಾವಳಿದ ಅಂಗವಾದ ಸೌಹಾರ್ದ ಕ್ರೀಡಾಕೂಟನು ದೇರಳಕಟ್ಟೆ ಕಣಚೂರು ಮೈದಾನಡು ಐತಾರ ನಡಪಾಯರು. ಬಹಳಷ್ಟು ಯಶಸ್ವಿ ರೀತಿಯಲ್ಲಿ ನಡೀತಾ ಇದೆ. ಉತ್ತಮವಾದ ಹೊಡೆತ ಕೆಳಪನ್ನ ಹೊಡೆದುಕೊಂಡ್ರು ನೇರವಾಗಿ ಆ ಕ್ಷೇತ್ರ ರಕ್ಷಕರ ಭದ್ರ ಬೊಗಸಿಯಲ್ಲಿ ಇದರೊಂದಿಗೆ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ನೌಶಾದ್ ಪ್ರಥಮ ಚೆಂಡಿಗೆ ಅದ್ಭುತ ರೀತಿಯ ಎಸೆತವನ್ನ ನಿಭಾಯಿಸ್ತಾ ಇದ್ದಾರೆ. ಇದರೊಂದಿಗೆ ಪ್ರಥಮ ಹುದರಿ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 17ರಲ್ಲಿದೆ. ಅಮೂಲ್ಯವಾದ ಒಂದು ಹುದರಿಯನ್ನು ಬಿಟ್ಟುಕೊಟ್ಟು ಬಂದು ನೌಶಾದ್ ರವರು ಕೂಡ ದ್ವಿತೀಯ ಚೆಂಡು ಉತ್ತಮವಾಗಿತ್ತು. ಹೊಡೆತ ಚೆಂಡು ಲಾಂಗೋಡ್ ಭಾಗದಲ್ಲಿದೆ. ಒಂದು ಓಟದ ಸೇರ್ಪಡೆ ನೇರವಾಗಿ ಕ್ಷೇತ್ರ ರಕ್ಷಕರ ಆ ಕೈಯಲ್ಲಿದೆ. ಒಂದು ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 18ರಲ್ಲಿದೆ. ಅಮೂಲ್ಯವಾದ ಒಂದು ಹುದರಿ ನಷ್ಟದಲ್ಲಿದೆ. ಬಹಳಷ್ಟು ಒಂದು ಅದ್ಭುತ ರೀತಿಯ ಎಸೆತವನ್ನು ನಿಭಾಯಿಸ್ತಾ ಇದ್ದಾರೆ. ತಂಡದ ಬಹಳಷ್ಟು ದಾಂಡುಗಾರನ್ನು ಒಳಗೊಂಡಂತ ತಂಡದ ಆಟಗಾರರು ಸಫ್ವಾನ್, ನೌಶಾದ್, ಅದೇ ರೀತಿಯಾಗಿ ಮತ್ತೋರ್ವ ಹಲವಾರು ಆಟಗಾರನ್ನು ಒಳಗೊಂಡಂತ ತಂಡವಾಗಿದೆ. ಕೋಟೆಕಾರ್ ಪಂಚಾಯತ್ ತಂಡದ ಸರ್ವ ಆಟಗಾರರು. ನೋಡೋಣ ಈ ಪಂದ್ಯ ರಿವರ್ಸಿಂಗ್ ಪಡೆಯಲು ಪ್ರಯತ್ನಿಸಿದ್ರು. ಉತ್ತಮವಾದ ಗ್ಯಾಪ್ ಅನ್ನು ಹುರಿದುಕೊಂಡ್ರು. ಒಂದು ಓಟದ ಸೇರ್ಪಡೆ ಇದರೊಂದಿಗೆ ತಂಡದ ಒಟ್ಟು ಮೊತ್ತ 26ರಲ್ಲಿದೆ. ತಂಡದ ಒಟ್ಟು ಮೊತ್ತ ನೌಶಾದ್ ರವರ ಓಟದ ಕೊನೆಯ ಚಿನ್ನು ಓರ್ವ ಕಬಡ್ಡಿ ಸೊಗಸಾದ ರೀತಿಯ ದಂಡನೆ. ಓ ಮೈ ಗಾಡ್, ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಶಾಟ್. ಇಟ್ಸ್ ಅ ಬಿಗ್
ಸೊಗಸಾದ ರೀತಿಯ ದಂಡನೆ ಬರ್ತಾ ಇದೆ. Number is 4. ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಮೊದಲಿನ ಚತುರ್ಥ ಮಧ್ಯೆ ಈ ಆಟೆ ಎಷ್ಟು ನಂಬರ್ 1 ಕ್ರೀಡಾಕೂಟನ ಉದಿಪನ ಮಲ್ತಿನ ಕಣಚೂರು ವೈದ್ಯಕೀಯ ವಿಜ್ಞಾನಾಲಯದ ಸಂಸ್ಥೆಲದ ನಿರ್ದೇಶಕಿಯರು ಅಬ್ದುಲ್ ರೆಹಮಾನ್ ಸೌಹಾರ್ದ ವಾತಾವರಣ ನಿರ್ಮಿಸಾವನೆಟ್ಟು ಕ್ರೀಡಾಕೂಟ ಸಹಕಾರಿ ದೀಪಾವಳಿ ಪರ್ವದ ಪೊರ್ತುಡು ಆಯೋಜಿಸಾಯಿನ ಕ್ರೀಡಾಕೂಟ ನಾಡೊರ್ಮೆ ಸೌಹಾರ್ದ ಸಂದೇಶವನ್ನು ಪರಡರು ಪಂಡದು ಹಾರೈಸಿರು. ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಈ ನಮ್ಮ ಏನು ಕ್ರೀಡಾಕೂಟವನ್ನು ಏರ್ಪಡಿಸಿ ಇದಕ್ಕೆ ಕಾರಣೀಭೂತರಾದಂತಹ ಈ ನಮ್ಮ ಸದಾಶಿವ ಉಳ್ಳಾಲ್ರವರೇ, ಯಾಕಂತ ಹೇಳಿದ್ರೆ ಅವರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೆಲೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ. ಈ ಒಂದು ಪಂದ್ಯಾಕೂಟಕ್ಕೆ ಎಲ್ಲರ ಸಹಕಾರವನ್ನು ಕೋರಿ ಅವರು ನಡೆಸ್ತಾ ಇರ್ತಾರೆ. ಹಾಗೂ ಇದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಸಂಸ್ಥೆ ವತಿಯಿಂದ ಶುಭವನ್ನು ಕೋರುತ್ತಾ ನಾಡಿನ ಜನರಿಗೆ ಇದರಲ್ಲಿ ಸೌಹಾರ್ದದ ಒಂದು ಸಂದೇಶ ರವಾನೆಯಾಗಲಿಕ್ಕೆ ಇದು ಉಪಯುಕ್ತ ಹಾಗೂ ನಾಡಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಾದ ಮಾಜಿ ಅಧ್ಯಕ್ಷರು ಇಬ್ರಾಹಿಂ ಕೋಡ್ಜಾಲ್ ಪಾತಿರೊಂದು ಧರ್ಮಲಿದ ನಡುಟು ದ್ವೇಷ ಭಾಷಣ ಮಲ್ಪನ ಬದಲು ಐಕ್ಯತೆ ಪೂರಕ ಪಾತಿರಲು ಅಗತ್ಯ. ಜನಕ್ಲಿನ ಮನಸ್ಸನ್ನು ಒಟ್ಟು ಮಲ್ಪನೆಟ್ಟು ಕ್ರೀಡೆದ ಪಾತ್ರ ಮಹತ್ವವಾಯಿನೋ ಪಂಡು ತೆರಿಪಾಯರು. ಯಾವ ವ್ಯಕ್ತಿ ಒಳ್ಳೆಯ ಮಾತುಗಳನ್ನಾಡಿ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಪಡಿತಾನೋ ಅವನು ಈ ಲೋಕದಲ್ಲೂ ಯಶಸ್ವಿಯಾಗ್ತಾನೆ, ಪರಲೋಕದಲ್ಲಿ ಸ್ವರ್ಗವಾಸಿ ಆಗ್ತಾನೆ. ಹಾಗೆಯೇ ಯಾವ ವ್ಯಕ್ತಿ ತನ್ನ ನಾಲಿಗೆಯಿಂದ ಜನರ ಶಾಪವನ್ನ ಜನರ ದ್ವೇಷವನ್ನ ಗಳಿಸ್ತಾನೋ ಅವನು ಈ ಲೋಕದಲ್ಲಿ ಪರಾಜಿತನಾಗ್ತಾನೆ, ಪರಲೋಕದಲ್ಲಿ ನರಕವಾಸಿ ಆಗ್ತಾನೆ. ಆದ್ದರಿಂದ ಧರ್ಮಗಳ ಮಧ್ಯೆ ದ್ವೇಷವನ್ನು ಮೂಡಿಸುವಂತಹ ಭಾಷಣ ಮಾಡುವ ನನ್ನ ಸಹೋದರ ಸಹೋದರಿಗಳ ನನ್ನ ವಿನಂತಿ, ನಿಮ್ಮ ಮಾತು ನಿಮ್ಮ ಕೃತಿ ಎಲ್ಲವೂ ಕೂಡ ಐಕ್ಯತೆಗಾಗಿ ಸೀಮಿತವಾಗಿರಲಿ. ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೀವು ಕ್ರೀಡಾಳುಗಳಿದ್ದೀರಿ, ಕ್ರೀಡಾಭಿಮಾನಿಗಳಿದ್ದೀರಿ, ನೀವು ಹಿಂದೂಗಳಿದ್ದೀರಿ, ಮುಸಲ್ಮಾನರಿದ್ದೀರಿ, ಕಾಯ್ತೀರಿ. ಜನರ ಐಕ್ಯತೆಯನ್ನು ಸಾರುವ ಒಂದು ಕ್ರೀಡಾ ವ್ಯವಸ್ಥೆ ಬಹಳ ಪೂರಕವಾಗಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಕ್ರೀಡೆಯಿಂದ ಸಾಮರಸ್ಯ ಮೂಡಿಸಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ಇಲ್ಲಿ ಕಣಚೂರು ಈ ವಿದ್ಯಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಸ್ಪೀಕರ್ ಯುಟಿ ಖಾದರ್ನ ಮಗಳು ಹವ್ವಾ ನಸೀಮಾ ಸಭಾ ಕಾರ್ಯಕ್ರಮವನ್ನು ಉದಿಪನ ಮಂದದ ಅಧಿಕೃತವಾದ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡಿರು. ಹವ್ವಾ ನಸೀಮರವರು ಹಾಜರಿದ್ದಾರೆ. ಅವರೊಬ್ಬ ವಿದ್ಯಾರ್ಥಿನಿಯಾಗಿದ್ದುಕೊಂಡು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯುಟಿ ಖಾದರ್ ಅವರ ಮಗಳು ಇವತ್ತು ನಿಮ್ಮೆಲ್ಲರ ಮುಂದೆ
ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅವರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡಿಕೊಂಡು ಅವರು ತಮ್ಮ ಸದಸ್ಯತ್ವ ನೋಂದಾವಣೆಯನ್ನ ಅರ್ಜಿ ಕೊಡುವುದರ ಮೂಲಕ ನೋಂದಾವಣೆ ಮಾಡಬೇಕಾಗಿ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಸುರೇಶ್ ಭಟ್ನಗರ, ಉಪಾಧ್ಯಕ್ಷರು ದಿನೇಶ್ ರೈ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್, ಮೂಡಾದ ಮಾಜಿ ಅಧ್ಯಕ್ಷರು ಇಬ್ರಾಹಿಂ ಕೋಡಿಜಾಲ್, ಹಿರಿಯರು ಬಾಬು ಸುವರ್ಣ, ಹರ್ಷರಾಜ್ ಮುದ್ಯ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಿಕಾ ರೈ, ಕೊಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು ದೇವಣ್ಣ ಶೆಟ್ಟಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಸಭೆ ನಿಂತ್ಕೊಂಡರು. ಎಕೆ ಅಬ್ದುಲ್ ರಹಿಮಾನ್ ಸಭೆ ಸ್ಥಾರಕೆ ಮಂತರು. ಸುದ್ದಿಗೊಂಜಲಿಗೆ ಸ್ವಾಗತ. ಉಳ್ಳಾಲ ವಲಯ ಬಂಟರ ಸಂಘದ ನಿರೇಳ್ಡ್ ಸಿರಿ ಮಹಿಳಾ ಉಳಿತಾಯ ಗುಂಪುರದ ಒಕ್ಕೂಟದ ಮುತಾಲಿಕೆಡು 20ನೇ ವರ್ಷದ ಸಾರ್ವಜನಿಕ ಶ್ರೀ ದುರ್ಗಾ ಪೂಜಾ ಕಾರ್ಯಕ್ರಮನ ಅಸೈಗೋಳಿ ಬಂಟರ ಭವನಡ್ ಐತಾರ ನಡಪಾಯಿರು. ಉಳ್ಳಾಲ ವಲಯ ಬಂಟರ ಸಂಘದ ನಿರೇಳ್ಡ್ ಸಿರಿ ಮಹಿಳಾ ಉಳಿತಾಯ ಗುಂಪುಲದ ಒಕ್ಕೂಟದ ಮುತಾಲಿಕೆಡು ವರ್ಷಂ ಪ್ರತಿ ನಡಪುನ ಸಾಮೂಹಿಕ ದುರ್ಗಾ ಪೂಜೆ ದೀಪಾವಳಿದ ಸುರುತ ದಿನ ಐತಾರ ಕಾಂಡೆ ಅಸೈಗೋಳಿ ಬಂಟರ ಭವನ ನಡಪಾಯಿರು. ಕಾಂಡೆ ಸಾಮೂಹಿಕ ಪ್ರಾರ್ಥನೆ ಸಂಕಲ್ಪ ಆದ ಸಾಮೂಹಿಕ ದುರ್ಗಾ ಪೂಜೆದ ವೈದಿಕ ವಿಧಿಗಳು ಶುರುವಾಂಡು. ಅಸೈಗೋಳಿದ ವೇದಮೂರ್ತಿ ಶ್ರೀ ತಿರುಮಲೇಶ್ವರ ಭಟ್ ಸಾಮೂಹಿಕ ಶ್ರೀ ದುರ್ಗಾ ಪೂಜೆದ ವಿಧಿಕ್ಲೆ ನಡಪಾತ್ ಕೊರಿಯರು. ಮಧ್ಯಾಹ್ನಡು ಮಹಾಪೂಜೆ ನಡೆದಳು. वंदे विष्णु भवय
ನಮ್ಮ ಪ್ರತಿಯೊಂದು ಕೂಡಿಗೆ ಪಣ್ಣಾನಗ ನಮ್ಮ ಕಾರ್ಯಕ್ರಮ ಬಡಗ ಸುರುತ್ತ ದೀಪ ಬೆಳಗ ಒಂದು ಕಾರ್ಯಕ್ರಮ ಐತಿ ಅಂಥದ್ದು ದೊಡ್ಡ ದಿನ ವಿಶೇಷ ಪಣ್ಣಾನಗ ಬಹಳ ವಿಶೇಷವಾದಂಥದ್ದು ಚತುರ್ದಶಿ ಬಹಳ ವಿಶೇಷವಾದ ಸಸಂಧಾನ ದೊಡ್ಡ ಭಗವನ್ ಸಂಧಾಪಣ್ಣಾನಗ ಎಲ್ಲೆದ್ದುನೊಟ್ಟು ಇನ್ನು ಮಧ್ಯಾಹ್ನದ ಬುಕ್ಕುವ ಅಮಾವಾಸ್ಯೆ ಬರ್ಕೊಂಡು ಎಲ್ಲ ಸಾಧಾರಣವಾದ ಮಧ್ಯಾಹ್ನ ಕೊಟ್ಟವು ಕೂಡ ವಿಶೇಷವಾದಂಥದ್ದು ಪಣ್ಣಾನಗ ಅಮಾವಾಸ್ಯೆ ತಿಥಿಲ ಕೂಡ ಉಂಟು ಈ ಸಮಯ ದೊಡ್ಡ ವಿಶೇಷವಾದ ಸಸಂಧಾನ ದೊಡ್ಡ ಭಗವನ್ ಸಂಧಾಪಣ್ಣಾನಗ ನಾನಾ ರೀತಿಯಾದಂಥ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮೂಲಕವಾದ ಈ ಕಾರ್ಯಕ್ರಮ ಮಲ್ಪ ಸೇರಿದ್ದೆ ಆ ದುರ್ಗಾ ಪರಮೇಶ್ವರ ದೇವರ ಸಂತೋಷವಾದ ಸ್ವೀಕಾರ ಅಂತಂದು ಬಟ್ರೆ ಬೈದಾರ ದೇವರನ್ನವರು ತೋಜ್ಪಾಲೆ ಪಣ್ಣಾನಗ ಸಾಧ್ಯತೆ ಉಂಟಾ ಯಜಮಾನ್ರೆ ಬಡವಾಪನು ಬಾಜೆಲ್ಲಾಪನು ಉಡಲು ಸಂಕಟ ಆಪಡು ತಲೆಮೇನಾಪಡು ನಾನಾ ರೀತಿಯಾದ ವೇದನೆ ಆಪಡು ಅವರ ತೋಜ್ಪಾಲೆ ಪಣ್ಣ ಮಡವುತ್ತಾರುಂಡ ಒಂದುವೆ ಪೊರ್ತು ವರ್ಷಂ ಪ್ರತಿದಲಕನೆ ಧಾರ್ಮಿಕ ಸಭೆಲೇಸಲ್ನ ಅಟನೆ ಮಲ್ದಿತ್ತೇರು ಉಳ್ಳಾನವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಗುರ್ಕಾರ್ಮನೆ ವಹಿಸಿದು ಉಳ್ಳಾನವಲಯ ಬಂಟರ ಸಂಘದ ಕಾರ್ಯಕ್ರಮಲೆಡು ಪೊಂಚೋಲಿನ ಪಾತ್ರ ಮಲ್ಲ ಪಂಡದು ಸಿರಿ ಸ್ವಸಹಾಯ ಉಳಿತಾಯ ಗುಂಪುಲದ ಒಕ್ಕೂಟದ ಅಭಿನಂದನೆ ಸಂದಾಯರು ನಮ್ಮ ಇಡೀ ಈ 20 ವರ್ಷದ ಒಂದು ದುರ್ಗಾ ಪೂಜೆನದು ಕೂಡ ಯೋಗ ಭಾಗ್ಯ ನಂಗೆ ಸೇರಿದ್ರು ಮೊದಲೇ ಸಿರಿ ಸ್ವಾಗತಗಳು ನಂಗೆ ಉಳ್ಳಾಲ ವಲಯ ಸಂಘಟನೆದ ಒಂದು ಪ್ರಮುಖ ಜವಾಬ್ದಾರಿ ಜೊತೆಗಾಗಲು ಪ್ರತಿಯೊಂದು ಕೆಲಸವನ್ನ ನಮ್ಮ ವಲಯದಲ್ಲಿ ಮಲ್ತೋದ್ರಲ್ಲಿ ಇನ್ನು ದುರ್ಗಾ ಪೂಜೆ ನಡತನಂತಿನ ಆಟಿನೊಂದು ದಿನ ಈ ಕಾರ್ಯಕ್ರಮ ಅಂಚಿನ ಕೆಲವೊಂದು ಅಕ್ಕಳು ಸೇರ್ದು ಮಾಡ್ಕೊಂಡಿದ್ದಿನ ಕಾರ್ಯಕ್ರಮ ಭಾರಿ ಪೊರ್ಲುಡೆ ಅಚ್ಚುಕಟ್ಟಾದ ಅಕ್ಕಳು ಮಲ್ತೋದು ಬೈದಿರಿ ಅವತ್ತಂದ್ರೆ ವಲಯಕ್ಕೂ ಅಕ್ಕಳು ಒಂದು ಪೂರಕವಾದ ಉಳ್ಳೇರಿ ವಲಯದ ಪ್ರತಿಯೊಂದು ಸಮಸ್ಯೆಗಳಾಗಲು ಕೇವಲ ಸ್ಪಂದನೆ ಮಾಡ್ಕೊಳಕ್ಕೆ ಇನಿ ಆಗಲು ಉಳಿತಾಯ ಮಂತ್ರಿನ ಅಕಲ ಕಲೆಕ್ಷನ್ ಮಂತ್ರಿನ ದುಡ್ಡು ವರಿ ನೆಟ್ಟಿ ಸಮಾಜಗಳು ಏನು ಅತಿ ಒಂದು ಕಷ್ಟಗಳು ಆಗಲಿಗೆ ಅಥವಾ ಅನಾರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಸಮಸ್ಯೆ ಅಥವಾ ನಾವು ಇಲ್ಲದ ಸಮಸ್ಯೆ ಇದಕ್ಕೆ ಮಾತ್ರ ಕಿಂಚಿತ್ ಆಗಲು ಸಹಾಯನು 20 ವರ್ಷದಿಂದ ಮತ್ತೊಂದು ಬೈದೇನೆ ಇದು ಬಹಳ ಸಾಧನೆ ಬಂಟನೆಯಾನೆ ನಾಡವರ ಮಾತೃ ಸಂಘದ ಸಹ ಸಂಚಾಲಕರು ರತ್ನಾಕರ್ ಶೆಟ್ಟಿ ಎಕ್ಕಾರು ಮಲ್ಲಬಿನಿರಾದ ಪಾಲ್ಪಡೆದು ಬಂಟು ಸಮಾಜ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಿಗೆ ಮಲ್ಲ ಕೊಡುಗೆನು ಕೊರ್ಪುನ ಸಮಾಜ ಪಂಡದು ತೆರಿಪಾಯರು നമ്മുടെ ഇത്തിരി നമ്മ കുട്ടുതിയോടെ നന്നോറിയാಗೆ ತೆರಿಯಾಗಬೇಕು ನನ್ನೋರಿಯಾಗೆ ಸಹಾಯ ಮಾಡ್ಕೊಂಡಂಚನ ಒಂಜಿ ಎಟ್ಟೆ ಒಂಜಿ ಹೃದಯವಂತಿಕೆ ಒಂದಿಂತಿನಂಚನ ನಮ್ಮ ಸಮಾಜವಾಗಿ ಕಾಸು ಖಂಡಿತ ತುಂಡಲ್ಲ ನಮ್ಮ ದರ್ಶನ ನೋಡೋದು ನಮ್ಮನ್ನ ಬಂಟೆಲ್ಲ ಕಾಸಿತ್ತನ ಬೇತ ಕಮ್ಯುನಿಟಿದಾಗಲು ಮಸ್ತ್ ಜನ ಒಳ್ಳೆ ಅಂಡ ಒಂದು ಸಮಾಜಕ್ಕೆ ತೊಯ್ಪಾವುದೇ ದಯತೊಯ್ಪಾಜರು ಬಂದು ಧ್ವಜಪಾಂಡಂದಂಡೆ ಗೊತ್ತಲ್ಲ ಕಿಂಚಿತ್ ಆಯ್ತಾ ಸಹಾಯ ಮಾಡ್ಕೊಡಪ್ಪನ ಬಂದು ಒಂದು ಸಂಕುಚಿತ ಮನೋಭಾವನೆ ಮತ್ತೆ ಬೆತಕಡ್ಡ ಉಂಟು ಅಂಡ ನಮ್ಮ ಬಂಟೆ ರಂಚಾತ್ ನಮ್ಮ ಸಂಕುಚಿತ ಮನೋಭಾವನೆ ಮಾಡಿ ಕೆಲಕರೆ ಕುತ್ಕೊಂಡಿದ್ದ ಮನುಷ್ಯ ಸ್ವಭಾವ ಅಂಡಲ ನಂಬಿಡುವಂಥ ಅಂಥ ಸಂಕುಚಿತ ಮನೋಭಾವನೆ ಭಾರಿ ಕಡಿಮೆ ಹೆಚ್ಚ ಕಾಸು ದಾಂತಿನ ಎಲ್ಲ ಕಾಸುಗಳ ಅಂತಂದ್ರೆ ನನ್ನ ನೀವು ಸಹಾಯ ಮಾಡ್ಕೊಂಡು ಎಡ್ಡೆ ಬುದ್ಧಿ ಇಟ್ಕೊಂಡು ನಮ್ಮ ಆ ಒಂದು ಒಂದು ನಮ್ಮವರಿಗೆ ಗೌರವ ಕೊಟ್ಟಿನ ಒಂದು ಮನಸ್ಸು ನನಗೆ ಖಂಡಿತ ನಮ್ಮ ದೊಡ್ಡ ಓಲ್ಲ ಬಂದ ಯಾನಂತ ಖಂಡಿತ ಬಂದಿದೆ ನನ್ನವರಿಯಾದ ಒಂದು ಗೌರವ ಮಾಡ್ಕೊಂಡು ಅಂತ ನನ್ನವರಿಯಾಗ ಒಂದು ಸ್ಥಾನಮಾನ ಕೊಟ್ಟಿನ ಒಂದು ಎಡ್ಡೆ ಮನಸ್ಸು ನಮ್ಮ ಕಮ್ಯುನಿಟಿಗಿತ್ತೇನೆ ಅಂತ ನಮ್ಮ ಸಮಾಜವಾಗಿತ್ತೇನೆ ಅಂತ ಬೇರೆ ಆ ಸಮಾಜದಾಗಲೆಲ್ಲ ಇಲ್ಲಿ ದಯಕೊಂಡ ಕೃಷ್ಣನ್ನೇ ನಮ್ಮ ಸಮಾಜದ ಅದಕ್ಕೂ ಅಂಡಲ ಮೂಲದಲ್ಲಿ ದಯ ಗೊತ್ತಿಲ್ಲ ನಾವು ಕ್ಷೇತ್ರನೇ ಬೇಟೆ ದಯಕೊಂಡ ಮಸ್ತ್ ಖುಷಿ ಅನ್ಕೊಂಡೆ ಯಾರು ಒಂದು ಸಹಕಾರಿ ಸಂಸ್ಥೆ ಉದ್ಯೋಗಿ ಆಗಿರ್ತದೆ ಯಾನು ಸಹಕಾರಿ ಸಂಸ್ಥೆ ಕೆಲಸ ಮಾಡ್ತೀನಿ ಹತ್ರ ನಂಗೆ ಒಂಜಿ ಮೀಟ್ ನಮ್ಮ ಮೋಹನ್ದಾಸ್ ಕಾಫಿರಾಲ್ ಒಳ್ಳೆ ಭಾರಿ ವರ್ಷದ ಜಿಂಚನೆ ಒಟ್ಟದು ಸಿವಿಲ್ ಇಂಜಿನಿಯರ್ ಯತೀಶ್ ಹೊಸಗದ್ದೆ ಕುಡ್ಲ ಸಂತ ಆಗ್ನೆಸ್ ಕಾಲೇಜ್ ಪ್ರಾಧ್ಯಾಪಕರು ಡಾಕ್ಟರ್ ಮಂಜುಶ್ರೀ ಚಂದ್ರಹಾಸ್ ಶೆಟ್ಟಿ ತುಳುನಾಡ ಬಂಟ್ಸ್ದ ಮಾಜಿ ಜೊತೆ ಕಾರ್ಯದರ್ಶಿ ಶ್ರೀಮತಿ ವಿಶಾಲಾ ಸುಧಾಕರ್ ಶೆಟ್ಟಿ ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲೇಸ್ಟ್ ಪಾಲ್ಪಡೆದಿದ್ದರು ಈ ಸರ್ತಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು ಇಂಬೆರೆಗೂ ಈ ಪೊರ್ತು ಮಾನಾದಿಗೆ ಮಲ್ತೇರು ಬಹುಶಃ
ಅರ್ನ ಅವಧಿನ ಈ ಒಂದು ಸಹಕಾರಿ ಬ್ಯಾಂಕ್ದ ಸುವರ್ಣ ಯುಗ ಅಂತ ಬರಲಿ ಅದರ ನೇತೃತ್ವಡು ಬ್ಯಾಂಕ್ ತನ್ನವೇ ಆಯ್ನಂಚಿನ ಸುಸಜ್ಜಿತವಾಯಿನಂಚಿನ ರಡ್ಡು ಸ್ವಂತ ಕಟ್ಟುನಲ್ಲಿನ ಮತ್ತೊಂದು ಸುಸಜ್ಜಿತವಾಯಿನಂಚಿನ ಆಡಳಿತ ಕಚೇರಿ ಮತ್ತದು ಇಲ್ಲಿ ಕಾಲಗ ಪ್ರತಿಷ್ಠಿತವಾಯಿನಂಚಿನ ಸಹಕಾರಿ ಬ್ಯಾಂಕ್ ರಾಜ್ಯದ ಗುರುತಿಸುವ ನಂಚಿನ ಕೆಲಸ ನಾನು ಮಾಡಿದ್ದೇವೆ ಕೊಡುಗೆಯನ್ನು ಕೊರಪುನಾರು ಉದ್ಯಮಿ ಆದಿದ್ದು ಸಮಾಜದ ಕಟ್ಟಕಟ್ಟದ ವ್ಯಕ್ತಿನಲ್ಲಿ ಉಳ್ಳಾಲ ವಲಯ ಬಂಟರ ಸಂಘದ ಉಪಾಧ್ಯಕ್ಷರು ಜಗದೀಶ್ ರೈ ಬೆಳ್ಮ, ಶ್ರೀಮತಿ ಗೀತಾ ಎಸ್ ಹೆಗ್ಡೆ ಕೋಟೆಕಾರ್, ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೇಲಾಂಟ, ಕೋಶಾಧಿಕಾರಿ ಜಗದೀಶ್ ಸುಲಾಯ, ಸಿರಿ ಮಹಿಳಾ ಉಳಿತಾಯ ಗುಂಪುಲದ ಒಕ್ಕೂಟದ ಕಾರ್ಯದರ್ಶಿ ಶ್ರೀಮತಿ ನಿಶಾ ಎನ್ ಶೆಟ್ಟಿ ಇಂಚಿತಿ ಪ್ರಮುಖರು ಮುತಾಲಿಕೆಡಿದ್ದರು. ಸಿರಿ ಒಕ್ಕೂಟದ ನಿರ್ದೇಶಕರು ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ ಎತ್ಕೊಂಡರು. ಅಧ್ಯಕ್ಷರು ಶ್ರೀಮತಿ ಗೀತಾ ಆರ್ ಶೆಟ್ಟಿ ತಲಪಾಡಿ ವರದಿ ಮಂಡಿಸಾಯರು. ಶ್ರೀಮತಿ ಚಿತ್ರ ಅಡ್ಯಂತಾಯ ಬೊಕ್ಕ ಸುಕೇಶ್ ಚೌಟ ಸಭೆ ಸುಧಾರಿಕೆ ಮಂತೆರು. ನಿರ್ದೇಶಕರು ಶ್ರೀಮತಿ ಸುಜಾತಾ ಎಸ್ ಶೆಟ್ಟಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಡು ನೂತ ಎನ್ಮ ದಿನದ ಸಂಧ್ಯಾ ಭಜನೆ ನಡತೊಂದಿತ್ತದು. ಇಂದತ 5ನೇ ದಿನದ ಭಜನಾ ಕಾರ್ಯಕ್ರಮ ಶನಿವಾರ ಬಯ್ಯಗೆ ನಡೆತದು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ನಡತುಂದು ಪುನಃ 101 ದಿನಕ್ಲೆದ ಸಂಧ್ಯಾ ಭಜನೋತ್ಸವಡು 5ನೇ ದಿನ ಶನಿವಾರ ಬಯ್ಯದ ಭಜನೋತ್ಸವಗ್ ಯೂನಿಯನ್ ಬ್ಯಾಂಕ್ ದ ಮ್ಯಾನೇಜರ್ ಶ್ರೀ ನಿತಿನ್ ಯು, ಶ್ರೀಮತಿ ದೀಕ್ಷಾ ಕುಂಪಲ, ಶ್ರೀಮತಿ ವಿದ್ಯಾ ಶ್ರೀಕಾಂತ್ ವೈದ್ಯನಾಥ ನಗರ, ಶ್ರೀಮತಿ ನಯನ ಶ್ರೀ ಬಾಲಕೃಷ್ಣ ಬಲ್ಯ ಕುಂಪಲ, ಶ್ರೀಮತಿ ಗೀತಾ ಭಗವಾನ್ ದಾಸ್ ಗೌತಮ್ ಶ್ವೇತಾ ಕುಜುಮಗದ್ದೆ, ಶ್ರೀಮತಿ ನಂದಿನಿ ಶೆಟ್ಟಿ ಹನುಮಾನ್ ನಗರ, ಶ್ರೀಮತಿ ಚಂಚಲಾಕ್ಷಿ ಶ್ರೀ ಗೋಕುಲ್ ದಾಸ್ ಕೃಷ್ಣನಗರ ಕುಂಪಲ, ಶ್ರೀಮತಿ ರೇಷ್ಮಾ ಶ್ರೀ ಹೇಮಂತ್ ಕಟ್ಟೆ ಗಾರ್ಡನ್ ಕುಂಪಲ ಮೊಕ್ಲು ತುಡರ್ ಬೆಳಗಾಯರು.
ಅವಿಡ್ದು ಬೊಕ್ಕ ಭಜನಾ ಕಾರ್ಯಕ್ರಮ ನಡೆತಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಧರ್ಮದೈವ ಪ್ರೊಡಕ್ಷನ್ ಬ್ಯಾನರ್ ತಯಾರಾಯಿನ ಬಿಳಿಯೂರು ರಾಕೇಶ್ ಭೋಜರಾಜ್ ಶೆಟ್ಟಿ ನಿರ್ಮಾಣದ ನಿತಿನ್ ರೈ ಕುಕ್ವಳ್ಳಿ ನಿರ್ದೇಶನದ ತಯಾರಾಯಿನ ಧರ್ಮದೈವ ತುಳು ಚಿತ್ರದ ಟೀಸರ್ನ ತೆಲಿಕೆದ ಬಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಭಾರತ್ ಸಿನಿಮಾಸ್ಡ್ ಶನಿವಾರ ಬೈಯಗೆ ಬಿಡುಗಡೆ ಮಾಡ್ತಾರೆ. ಧರ್ಮದೈವ ಪ್ರೊಡಕ್ಷನ್ ಹೌಸ್ ಬ್ಯಾನರ್ಡ್ ಬಿಳಿಯಾರು ರಾಕೇಶ್ ಭೋಜರಾಜ್ ಶೆಟ್ಟಿ ನಿರ್ಮಾಣದ ನಿತಿನ್ ರೈ ಕುಕ್ವಾಡಿ ನಿರ್ದೇಶನದ ಧರ್ಮದೈವ ತುಳು ಸಿನಿಮಾದ ಟೀಸರ್ ಬಿಡುಗಡೆ ಭಾರತ್ ಮಾಲ್ದ ಬಿಗ್ ಸಿನಿಮಾಸ್ಟ್ ಶನಿವಾರ ನಡೆತದೆ. ಪುಗರ್ತದ ಚಲನಚಿತ್ರ ನಿರ್ದೇಶಕರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಟೀಸರ್ನು ಬಿಡುಗಡೆ ಮಾಡ್ತಾರೆ. Gitu, Kanggo, yang jatuh dengan idea pas mah. Ina plan pura sari. Dadanla ಹೆಚ್ಚಿಗೆ ಮ್ಯಾಂಡ ಸುರುಕು ನಿನನು ಲೈ ಮಾಡು. Iten namaku bodu. ಈ ನರಮನೆ ಹೆಚ್ಚು. ನಿಕ್ಕೆ ಯಾಕೆ ಸಾತ್ ಕೊರೆ? ಪಿಳಿತ ಕುಟುಂಬಡು ಪಿಳಿಯೇ ಕುಟುಂಬ ನೀ ಕೊಂಚ ಮರ್ದು ಅಡಕೊಂಡು ರಾಜ ರಾಣಿ ಗುಲಾಮೆ ಜೋಕರ್ ಮಾತ್ರ ನಮ್ಮ ಕೈಕೊಂಡು ತುಳು ಭಾಷೆ ಅಪ್ಪೆ ಭಾಷೆ ತುಳುಟು ನಿರ್ಮಾಣ ಆಪಿನ ಮಾತಾ ಚಿತ್ರಲೇನು ಪ್ರೇಕ್ಷಕರು ಚಿತ್ರಮಂದಿರಡೆ ತೂವೋಡು ಅಪಗ ತುಳು ಚಿತ್ರರಂಗ ನನಲಾತು ಬುಲೆಯರೆ ಸಾಧ್ಯ ಆಪುಂಡು ಪಂಡದು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ತೆರಿಪಾದ ಚಿತ್ರಗೂ ಶುಭ ಹಾರೈಸಿರು. ಸಿನಿಮಾ ತೂಪಿನ ಐದಲ ಬದಲು ಧರ್ಮದೈವ ಎಲ್ಲ ಬ್ಲಾಕ್ ಇಡುತ್ತೆ ಎಲ್ಲ ಧರ್ಮದೈವಡೆ ನೀನು ಧರ್ಮದೈವ ನಾನು ಐನಾತು ಬೇಗ ಪೂರ ಸಿಗ್ನಲ್ ಇಜ್ಜಂದಕ್ಕಂಥದ್ದು ಇಡೆಯುತ್ತೆ ಅಪ್ಪಣ ಕಾರ್ಮಿಕ ಆತ ಜೋರು ಆನೆ ಗೊತ್ತಾಗ ದೈವಲು ನಮ್ಮಿನಕ್ಲೇನಿ ಅಪ್ಪಲ ಬೆರಿಬಿಡ್ತು ಜನ ಅವು ಇಂಬು ಕೊರ್ಪನ ದೈವಲೇನ ಒಂದು ಎಡ್ಡ ಮನಸ್ಸುಡು ನಮ್ಮ ದೈವಲೇನು ನಮ್ಮ ತುಳುನಾಡು ಪ್ರತಿ ಇಲ್ಲಲ್ಲ ದೈವ ಆರಾಧನೆ ಭೂತ ಆರಾಧನೆ ಅಂಚಿನೆ ಅವಳ ಭಾರಿ ಭಕ್ತಿಡು ಭಾರಿ ಶ್ರದ್ಧೆಡು ಮಲ್ದಿರ ನಮ್ಮ ಕಾಂತಾರ ಸಿನಿಮಾದ ಋಷಭ್ ಶೆಟ್ರು ಆತ್ತು ಸಮಯದ ಶೂಟಿಂಗ್ ಒಂಜಿ ನಾನ್ ವೆಜ್ ತಿನ್ನದೆ ಕಾರಕ್ಕೆ ಮುಟ್ಟು ಪಾಡಂದೆ ಆ ಕಾಡು ಶೂಟ್ ಮಲ್ದಿನಿ ದಯಪನ್ಮಗ ದೈವದ ಮಿತ್ತು ಅವೊಂಜಿ ಭಕ್ತಿ ಆಯ್ತು ಒಟ್ಟಿಗೆ ಒಂಜಿ ಭಯ ಆ ಭಯ ಭಕ್ತಿ ಇರ್ತದೆ ತುಂಬ ಭಯ ಕೊಡು ಬಂದ್ಪೇರು ಭಯ ಎತ್ತಿ ಕೊಡಲೆ ತನ್ನಾತಿಗೆ ದೇವಳನ ಮಿತ್ತು ಭಕ್ತಿ ಬರ್ಕೊಂಡು ಧರ್ಮದೈವ ಒಂದು ಎಡ್ಡೆ ತಂಡ ಜವನಿರ್ನ ತಂಡ ಉತ್ಸಾಹಿ ತಂಡ ಭಾರಿ ಪ್ರತಿ ವರ್ಷ ಅಂಗ್ಮರಣಿ ಎಲ್ಲ ಬತ್ತಿನ ಬಗತಿವಿ ರಮೇಶ್ ರಾಯ್ಕಲ್ ಕುಕ್ಕೊಳ್ಳಿ ಒಂಜಿ ಬ್ರ್ಯಾಂಡ್ ಪುದರ್ ಕುಕ್ಕೊಳ್ಳಿ ನಮ್ಮ ಪೂರಾ ಕುಕ್ಕೊಳ್ಳಿನಕ್ಕೆಲ್ಲ ಒಂಜಿ ಅದ್ಭುತ ವಿಶೇಷ ಬೇತೆ ರೀತಿಯ ಪ್ರತಿಭೆ ಐಟ್ ಕೂಡ ಒಂಜಿ ಎಲ್ಲೆ ಕುಕ್ಕೊಳ್ಳಿನ ಒಂಜಿ ಕೊಡುಗೆ ಕತೆ ಬರೆದು ತಾನೆ
ಅದ ಅಂದು ಕುಕ್ಕೋಳಿ ಸಂಸಾರ ಒಂಜಿ ರಮೇಶ್ ರೈಕಲು ನೆಟ್ ಮುಖ್ಯ ಪಾತ್ರ ಮಲ್ದೇರು ಬಾರಿ ಒಂಜಿ ಉತ್ಸಾಹಿ ತರುಣೆ ಬಂದ್ಬಿಜಿ ಮದ್ಮೆ ಮಾತ್ರ ಉತ್ಸಾಹಿ ಅಣ್ಣ ತುಯರೇ ಜವಣೆನೆ ಮಾತಾಡಲ್ಲ ಒಟ್ಟು ಮಾಡ್ದು ಒಂಜಿ ಮೋಕೆಡು ತೆಲ್ತದ್ದು ಮಾತಾಡಲ್ಲ ಒಂಜಿ ಕೆಲಸ ಮಲ್ಪ ಒಂಜಿ ಒಂಜಿ ಮೋನೆ ಒಂಜಿ ಅರಡೊಂಜಿ ಅಂಚಿನ ಒಂಜಿ ಹೃದಯವಂತಿಕೆ ಅಂಚಾಯನಡಿ ಸಿನಿಮಾ ಬಾರಿ ಪೊರ್ಲು ನಿಕ್ಲು ಮಾತ್ರ ತುಯರು ಬಾರಿ ಶೋಕಡು ನಮಕೊಂಜಿ ಕುತೂಹಲ ಖಂಡಿತ ನೆಟ್ಟು ಬತ್ತನು ದೈವಲೇನು ದಾದ ಕಾರ್ಣಿಕ ದೈವಲೇನು ನಂಬುಜಿನ ದಾದಾಪುಣು ನಮ್ಮಣ ದಾದಾಪುಣು ಮಲ್ಪಿನ ಒಂಜಿ ವಿಶೇಷವಾಯಿನ ಐಟ್ ತೋಜಿದು ಬತ್ತನು ಕಾಂತಾರ ಪ್ರತಿಯೊಂಜಿ ದೈವಲ್ಲ ನಮ್ಮ ಈ ಕೆಲಸ ಬಿದಣ್ಣಕ ನಮ್ಮ ದೈವಲೇನ ಆರಾಧನೆಗಳು ಖಂಡಿತ ಮಲ್ದೇರೆ ಒಂದು ಎಲ್ಲಿಯ ಧರ್ಮದೈವ ಅಂದು ಮಲ್ದೇರೆ ಭಾರಿ ಪೊರ್ಲಾತನು ಎಲ್ಲಿಯ ಮಟ್ಟಡು ಒಂಚೂರು ತೂಕ ಅಂದ್ಕೊಂಡ ಫುಲ್ಲು ತೂಪೇರು ಮಾತಿರಲ್ಲ ಪಂಡ ದೈವಂ ಮಿತ್ತು ಅಂಚಿನ ಒಂಜಿ ಭಾವನೆ ಬರ್ಕೊಳಕ ನಿಕ್ಲ ಎಲ್ಲಿಯ ಫಸ್ಟ್ದ ಒಂಜಿ ನೆಟ್ಟು ಮಲ್ದಾರ ಒಂಜಿ ಕಿರುಚಿತ್ರಗಳು 5 ಪಕ್ಕದಲ್ಲ ಲಾಯ್ಕ್ ಆತನು ಇತ್ತೆ 5 ಗಡ್ಡೆ ಆತನು ಮಲಬಿನರಾದ ಪಾಲ್ಪಡೆಯಿನ ಪುಗಡ್ತದ ನಿರ್ದೇಶಕರು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರರೊಂದು ಕಾಂತಾರ ಸಿನಿಮಾ ರಂಗಗು ಭದ್ರ ಬುನಾದಿ ಪಾದನರು ಧರ್ಮದೈವ ಸಿನಿಮಾಲ ಯಶಸ್ಸನ್ನು ದಾಖಲಿಸಾವಡು ಪಣದ ಹಾರೈಸಿರು ಅದ್ಭುತ ಯಶಸ್ಸನ್ನು ತೊಂಡು ತೆಲಿಕದ ಬಳ್ಳಿ ದೇವದಾಸ್ ಕಾಪೆ ಕಡವಿನ ಬಿಡುಗಡೆ ಮಾಡ್ತಾರೆ ಇನ್ನಿಲ್ಲಾದ ಬಿಡುಗಡೆ ಮಾಡ್ತಾರೆ ಈ ಧರ್ಮದೈವ ಚಿತ್ರ ನಮ್ಮ ತುಳು ಚಿತ್ರರಂಗದ ಒಂದು ಮೈಲುಗಲ್ಲು ಅವಾರ್ಡ್ ತುಳು ಚಿತ್ರರಂಗದ ಕಿರೀಟಗೂ ನಾನೊಂಜಿ ಗರಿಕುಲ್ಲ ಅವಾರ್ಡ್ ಅದ್ಭುತ ಕಲಾವಿದರ ಅಭಿನಯ ಮಾಡಿದರು ಅದನ್ನ ಕಿರುಚಿತ್ರ ಅದನ್ನ ತಾಕತ್ತನ್ನು ಟೆಕ್ನಿಕಲ್ ಅದಾರು ತೋಜದಿರು ಈ ಸಿನಿಮಾ ಲಾಂಚನೆ ತುಳು ಚಿತ್ರರಂಗಡೊಂಜಿ ಭದ್ರ ಬುನಾದಿನ ಪಾಡಂದು ಈ ಸಂದರ್ಭಡು ಶುಭನ್ ಬಯಕ ಸೊಲ್ಲ ನಿರ್ಮಾಪಕರು ಪ್ರಕಾಶ್ ಪಾಂಡೇಶ್ವರ ಪಾತ್ರರೊಂದು ಹಾಸ್ಯ ಸಿನಿಮಾಲದ ಒಟ್ಟಿಗೆ ಧರ್ಮದೈವದಂಚಿನ ಗಂಭೀರ ಚಿತ್ರಲು ಬರಡು ಇಂಚಿನ ಸಿನಿಮಾಲೆಗೂ ಪ್ರೇಕ್ಷಕನ ಪ್ರೋತ್ಸಾಹ ಅಗತ್ಯ ಪಂಡ ತೆರಿಪಾಯಿರು ಧರ್ಮ ದೈವ ಅಂತ ಚಿತ್ರ ಐತೆ ಬರ್ಪಿ ವರ್ಷ ಹೊಸ ವರ್ಷಕ್ಕೆ ಬರೋದುಂಡು ಡೇಟ್ ಪಂತಿದ್ದೀರಿ ಡೇಟ್ ಫಿಕ್ಸ್ ಮಾಡ್ತಿದ್ದೀರಿ ಮಾತೆಲ್ಲ ತುಳಿಯರು ತೂದು ಪ್ರೋತ್ಸಾಹ ಮಂದದು ಧರ್ಮ ದೈವನ ಗಿನ್ನದು ಕೊಡ್ಲಿ ನಿಖಲ ಕೈಟಪ್ಪನು ದಯ ಪಂಡ ಸೋಷಿಯಲ್ ಮೀಡಿಯಾ ಪೂರ ನಿಖಲ ಕೈಟಪ್ಪನು ಅವು ಒಂದು ಪಂಡ ಪೂರಗಳು ಐಟು ಶಾರು ಮಂದದು ಈ ಚಿತ್ರ ಗಿನ್ನದು ಕೊರಲಿ ಇಂಚಿಂತ ಚಿತ್ರಕ್ಕೆ ನಮ್ಮ ಬೆಂಬಲ ಕೊರಡು ನಮ್ಮ ಈ ಕಾಮಿಡಿ ಚಿತ್ರನೇ ಮಂತ ನಿಂಗಳು ಸಾಕಾದ ಬೋತುಂಡು ನೀನು ಚಾನ್ಸ್ ಕೊರಡು ಅಂಚ ಇಂಚಿಂತ ಪಿಕ್ಚರ್ಗಳ ನಮ್ಮ ಸಪೋರ್ಟ್ ಮಾಡ್ಕೊಡು ಖಾಲಿ ಕಾಮಿಡಿ ಪಿಕ್ಚರ್ ಮಾತ್ರ ತೂಪುನತ್ತೆ ತದಮಂಡ ನಾಟಕಗಳ ಒಂಜಿ ಹೊಸತನ ಮೈತಿದ್ ಬಂದ್ಬಿಟ್ಟು ಒಂದು ನಾಟಕ ಎಲ್ಲ ಕೊಟ್ಟು ಬೇತನ ಸ್ಟೈಲ್ ಅವಲ್ಲ ಬಾರಿ ಸೋಕಾತಂడి ಬೇತನ ಒಂಜಿ ಟ್ರಾಜಿಡಿ ಒಂಜಿ ಹೆಡ್ ಸ್ಟೋರಿ ಐಟು ಕಾಮಿಡಿ ಜಾಸ್ತಿ ಇಜ್ಜಿ ಕಾಮಿಡಿ ಮಂತೊಂದುಲ್ಲರಿಗೆ ಅಷ್ಟೇ ಅದೇ ಅಂತ ಅಂಚ ಈ ಚಿತ್ರಗಳ ನಿಕ್ಕಲು ಫುಲ್ ಸಪೋರ್ಟ್ ಮಾಡ್ಪೆ ಪೂರಕರು ಥಿಯೇಟರ್ ಪದ್ಧತಿ ತುಲೆ ನಮಸ್ತೆ ಕಿಶೋಡಿ ಶೆಟ್ಟಿ ಲೀಲಾಧರ್ ಶೆಟ್ಟಿ ಕಾಪು ಚೇತನ್ ರೈ ಮಾಣಿ ಅಕ್ಷಿತ್ ಸುವರ್ಣ ರವೀಂದ್ರ ಶೆಟ್ಟಿ ನುಳಿಯಾಲು ಜಯಂತ್ ನಡುಬೈಲ್ ಕೆಕೆ ಪೇಚಾವರ್ ಸಚಿನ್ ಉಪ್ಪಿನಂಗಡಿ ಕಿಶೋರ್ ಸುಹಾನ್ ಆಳ್ವಾ ಯೋಗಿ ಶೆಟ್ಟಿ ಚಪ್ಪು ಸಹಜ್ ರೈ ಬಳಜ್ಜ ದೀಪಕ್ ರೈ ಪಾಣಾಜೆ ರೂಪಾಶ್ರೀ ವರ್ಕಾಡಿ ರಮೇಶ್ ರೈ ಕುಕ್ಕುವಳ್ಳಿ ಇಂಶಿತಿ ಬ್ರಹ್ಮ್ಗೆರು ಈ ಪೊರ್ತೋಟುಗೆತ್ತೇರು ಸಿನಿಮಾ ಎಂಕುಲು ಬಾರಿ ಮೋಕೆಡು ಮಸ್ತ್ ಶ್ರದ್ಧೆಡು ಮಾಡ್ತಿನ ಸಿನಿಮಾ ಎಗಡೆ ಕಾಪಿಗಡ್ ಸರ್ ಪಂಡ್ಲೆಕೊನೆ ಎಂಚ ರಿಷಬ್ ಶೆಟ್ರ್ ಸಿನಿಮಾ ಮಾಡ್ಬಿಡ ಬರ್ತದೆ ಎಂಚಿನ ನಾನ್ ವೆಜ್ ಮಾಡ್ತಿದ್ದೀರ ಅಂಚನೆ ಹೆಕ್ತಿನ ಈ ಸಿನಿಮಾ ಶೂಟಿಂಗ್ ಆಗ್ಬಿಡ ಬರ್ತದೆ ಏರ್ಲ ನಾನ್ ವೆಜ್ ಬಿಟ್ಟಿಜ ಏರ್ಲ ನಾನ್ ವೆಜ್ ಇಜ್ಜಂದೆ ಸಸ್ಯಾಹಾರಿ ಆದಿ ಊರು ಜನ ಇತ್ತೊಂದು ಇಲ್ಲ ಈ ಸಿನಿಮಾ ಮಾಡ್ದ ಭಕ್ತಿರು ಮಾಡ್ದ ದಯಪಂಡ ನಿತಿನ್ ರೈ ಕುಕ್ಕೋಲಿ ಬೇರ್ನೊಂಜಿ ಕನಕ್ ಮಲ್ಲ ರೂಪುಗೊರ್ನಾರು ರಾಕೇಶ್ ಶೆಟ್ರು ದಯಪಂಡ ಅಗ್ಲ ರಡ್ಡು ಜನ ಕಾಲೇಜ್ ಮೇಟ್ಸ್ ಅಗ್ಲ ನಾ ರಡ್ಡು ಜನದ ಪ್ರೇಮ ಸ್ನೇಹ ತೋದ್ಬಿಟ್ಟು ಈ ಸಿನಿಮಾ ತಯಾರನ್ನು ಬಂದರೆ ಹೆಂಗೆ ಮಸ್ತ್ ಖುಷಿ ಆಗೋದುಂಟು ಈ ಸಿನಿಮಾ ಎಂಗ್ಲ ದಯಪಂಡ ಈ ದೈವ ಏನೇ ನಮ್ಮ ನಂಬುವನ ಅಂಚಿನಾಯನ ದೈವ ಅಪ್ಪೆಯಾದ ಕಾಪುವಲಿಗೆ ಮಾಮಾದ ಕಾಪುನಿಗೆ ಅಪ್ಪೆಯಾದ ರಕ್ಷಣೆ ಮಾಡ್ಬೋದು ಮಾಮೆಯಾದ ಕಾಪುರು ಅಂಚಿನ ಒಂದು ದೈವ ನಂಬಿನಾಯಕ ಇಂಬುಗುರು ಪಡೆದಿನ ದೈವ ಏನು ಧರ್ಮೋಣ ದಂಟಿನ ಆಯಗ ಧರ್ಮೋಣ ದಂಟಿನ ನೆಲಕಲ ಪತ್ತಗೊಂಡು ನಮ್ಮ ಧರ್ಮ ದೈವ ಈ ಸಿನಿಮಾ ಬಾರಿ ಒಂದು ವಿಭಿನ್ನವಾದ ಎಂಗ್ಲ ಮಲ್ತದ ನೆಕ್ ನನ್ನ ಬೋಡನೆ ಎಂಗ್ಲಿಗೆ ನಿಗನ ಸಪೋರ್ಟ್ ದಯಮಾಡಿ ಈ ಸಿನಿಮಾನ ಎಂಗ್ಲ ಫೆಬ್ರವರಿ ರಿಲೀಸ್ ಮಾಡ್ಕೊಡ್ದಿರ್ತದೆ ಆ ಪೊರ್ತಲು ನಮ್ಮ ಪ್ರಕಾಶನ ನಾನ್ ವೆಜ್ ಬಂದ್ಬಿಟ್ಟು ಒಂದು ಸಿನಿಮಾ ಬರೆಯರುಂಡು ನಮ್ಮ ತುಳುನಾಡು ಇಡೀ ಅವತ್ತಂದೆ ಈ ನಾನ್ ವೆಜ್ ಬಂದ್ಬಿಟ್ಟು ಒಂದು ಸಿನಿಮಾ ಕೇವಲ ತುಳು ಭಾಷೆಗತ್ತು ಕನ್ನಡ ಮಲಯಾಳಿ ಇಂಚಿನ ಬೇತೆ ಬೇತೆ ಭಾಷೆಗಳು ಈ ನಾನ್ ವೆಜ್ ಬಂದ್ಬಿಟ್ಟು ಮಲ್ಲ ಎಡ್ಡೆ ಸಿನಿಮಾ ತಯಾರಾಗುಂಟು ಐಕ್ಲನಿಗೆ ಸಪೋರ್ಟ್ ಮಾಡ್ಕೊಡು ಆ ಪೊರ್ತಲು ಹೋಗಿ ನಮ್ಮ ಘರ್ಷಣೆ ಆಯರ ಬಲ್ಲಿ ಅಲ್ಪ ಪೈಪೋಟಿ ಆಯರ ಬಲ್ಲಿ ಬಂದ ಉದ್ದೇಶಗಳು ಫೆಬ್ರವರಿ ಎಂಗ್ಲ ರಿಲೀಸ್ ಮಾಡ್ಬಿಟ್ಟು ಎಂಗ್ಲ ಮಾರ್ಚಲ್ಲಿ ಮಾಡ್ಕೊಡೋದಿಲ್ಲ ಡೇಟ್ ನಿಗಲಿ ನನ್ನ ಅನೌನ್ಸ್ ಮಾಡ್ಕೋ ನವೀನ್ ಶೆಟ್ಟಿ ಎಡ್ಮೆಮಾರ್ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ,
ಮಾತೆರೆಗಳ ದೀಪಾವಳಿ ಪರ್ವದ ಶುಭಾಶಯವನ್ನು ತೆರಿಪ ಒಂದು ದೀಪಾವಳಿ ಪರ್ವ ತುಡರ್ ಪರ್ವ ಮಾತೆರೆಗಳ ಎಡಪನು ಕಂತು ಕರಡು ಪಣದ ಕೇಳೊಂದು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ಒಂದು ಪ್ಲೇ ಹೊಸ ಕುರಲ್ 24/7.